ಎಸ್ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಅಧ್ಯಾಯ 14ಕ್ಕೆ ಗುಣತ್ರಯ ವಿಭಾಗ ಯೋಗ, ಭೌತಿಕ ಪ್ರಕೃತಿಯ ತ್ರಿಗುಣಗಳು. ನೋಡಿ, ಈ ಅಧ್ಯಾಯ ತುಂಬಾ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ, ಈಗ ಹೆಚ್ಚಿನವರು ಹೇಳುವಂಥದ್ದು ನಮ್ದು ಮೈಂಡ್ ಕಂಟ್ರೋಲ್ ಇಲ್ಲ ಅಂತ. ಅಂದ್ರೆ ತುಂಬಾ ಈ ಸೋಗಳು ಆಧ್ಯಾತ್ಮಿಕ ಸಂಸ್ಥೆಯವರು ಕೂಡ ಅವ್ರು ಹೇಳ್ತಾರೆ, ನಾವು ಇಷ್ಟೆಲ್ಲ ಇದು ಮಾಡಿ ಕೂಡ ಮತ್ತೆ ಕೂಡ ನಮ್ಮ ಮೈಂಡ್ ಕಂಟ್ರೋಲ್. ಒಬ್ಬರು ಹೇಳಿದ್ದಾರೆ, ಅಂದ್ರೆ ಈ ತುಂಬ ಉಂಟು ಆಧ್ಯಾತ್ಮಿಕ ಸಂಸ್ಥೆ. ನಾನು ಹೇಳಿದೆ 1000ಕ್ಕೊಂದು ಜಾಸ್ತಿ ಉಂಟು. ಯಾರ್ದು ಕೂಡ ಮೈಂಡ್ ಕಂಟ್ರೋಲ್ ಇಲ್ಲ. ಯಾಕೆಲ್ಲ? ಯಾರಾದ್ರು ಹೇಳ್ಬೋದಾ? ಎಸ್, ದಯವಿಟ್ಟು. ತುಂಬ ಮಂದಿ ನಮ್ಮ ಹತ್ರ, ನಾವು ಅಲ್ಲಿ ಹೋಗುವಾಗ ಅವ್ರು ಹೇಳ್ತಾರೆ ನಮ್ದು ಮೈಂಡ್ ಕಂಟ್ರೋಲ್ ಇಲ್ಲ ಅಂತ. ಎಸ್, ಯಾಕೆ? ಯಾರಾದ್ರು ಹೇಳ್ಬೋದಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಪ್ರಭುಜಿ, ಹರೇ ಕೃಷ್ಣ ಜಪ ಮಾಡಿಲ್ಲ, ಕೃಷ್ಣನೇ ಇಲ್ಲ ಅವ್ರ ಹತ್ರ. ಪ್ರಭುಜಿ ಜಪ ಮಾಡುದಿಲ್ಲ. ಓಕೆ, ಎಸ್, ಕೃಷ್ಣ ಚೈತನ್ಯ. ನೋಡಿ, ಈ ಮೈಂಡ್ ಕಂಟ್ರೋಲ್ ಬರುವಂತದ್ದು ತುಂಬಾ ಇಂಪಾರ್ಟೆಂಟ್. ತಿಳ್ಕೊಳ್ಳಿ, ಕರೆಕ್ಟ್ ತಿಳ್ಕೊಳ್ಳಿ. ಈ ಗುಣಗಳಿಂದ ನಾವು ಹೊರಗೆ ಬರಬೇಕು, ಶುದ್ಧ ಸತ್ವಕ್ಕೆ ಬರಬೇಕು. ಯಾವುದೇ ಸಂಸ್ಥೆ, ಯಾವುದೇ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆ ನಿಮ್ಮನ್ನು ಈ ಗುಣಗಳಿಂದ ಹೊರಗೆ ತರುವುದಿಲ್ಲ. ಅಂದ್ರೆ ಆಧ್ಯಾತ್ಮಿಕ ಸಂಸ್ಥೆಯವರು ಸ್ವಲ್ಪ ಸತ್ವಗುಣದಲ್ಲಿ ಇರ್ಬೋದು, ಆದರೆ ಆಪರ್ಚುನಿಟಿಗೆ ಹೋಗ ಮತ್ತೆ ರಜಗುಣ ತಮ್ಮ ಗುಣ ಬರ್ತಾರೆ. ಹಾಗಾಗಿ ಮೈಂಡ್ ಕಂಟ್ರೋಲ್ ಆಗುವಂತದ್ದು ಕೇವಲ, ಈಗ ನೋಡಿ, ಹೆಚ್ಚಿನವರು ಧ್ಯಾನ ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾ ಇದ್ದಾರೆ, ಧ್ಯಾನ ಹೇಳುವಾಗ 1 ಗಂಟೆಗೆ ಕೂತ್ಕೊಳ್ತಾರೆ. ಕೂತ್ಕೊಂಡ್ರೆ ಫುಲ್ ಕಂಟ್ರೋಲ್ ಬಂತು, ಮತ್ತೆ ಅದೇ ನಾಯಿ ಬಲಡುಂಕು, ಕಣ್ಣು ಓಪನ್ ಮಾಡಿದ ಕೂಡಲೇ ಅದೇ ಬರ್ತದೆ. ಹಾಗಾಗಿ ಮೈಂಡ್ ಕಂಟ್ರೋಲ್ ಈ 3 ಗುಣಗಳು ಇದ್ದವನಿಗೆ ಆಗುವುದಿಲ್ಲ. ಸತ್ವಗುಣ, ರಜಗುಣ, ತಮಗುಣ, ಅದಕ್ಕಿಂತ ಈಚೆ ಬರಬೇಕು. ಅಂದ್ರೆ ಶುದ್ಧ ಸತ್ವಕ್ಕೆ ಬರಬೇಕು. ಅಂದ್ರೆ ಮಹಾಮಾಯೆ ಕಂಟ್ರೋಲ್ ಇದ್ದು ಯಾರು ಕೂಡ ಮೈಂಡ್ ಕಂಟ್ರೋಲ್ ಆಗುವುದಿಲ್ಲ. ಯೋಗಮಾಯ ಕಂಟ್ರೋಲ್ಗೆ ಬರಬೇಕು, ಅಂದ್ರೆ ರಾಜರಾಣಿ ಕಂಟ್ರೋಲ್ಗೆ. ಆಗ ಮೈಂಡ್ ಕಂಟ್ರೋಲ್ ಆಗ್ತದೆ. ಇದು ತುಂಬಾ ಎಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಇದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಗುಣತ್ರಯ ವಿಭಾಗ ಯೋಗ, ಭೌತಿಕ ಪ್ರಕೃತಿಯ 3 ಗುಣಗಳು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ನೋಡಿ, ಆಕ್ಚುಲಿ ಈ ಜ್ಞಾನದ ಅಧ್ಯಾಯ ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಪರಮಸಿದ್ಧಿ ನಮ್ಗೆ ಕೂಡ ಪಡಿಬಹುದು, ಖಾಲಿ ಮುನಿಗಳಿಗೆ ಮಾತ್ರ ಅಲ್ಲ, ನಾವು ಕೂಡ ಪಡಿಬಹುದು. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಕೃಷ್ಣ ಪ್ರಜ್ಞೆಯನ್ನು ಸೀರಿಯಸ್ ಆಗಿ ತಗೊಂಡ್ರೆ ಮುನಿಗಳಿಗೆಲ್ಲ ನಮ್ಗೆ ಕೂಡ ಸಿದ್ಧಿ ಸಿಗ್ತದೆ. ಈಗ ಹೇಗಂದ್ರೆ, ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತಿ, ಚೇತನ ಹೇಳುವಂಥದ್ದು. ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆ ಅವರ ಅಶಾಂತಿ? ಎಸ್, ಯಾರು ಹೇಳ್ಬೋದು? ದಯವಿಟ್ಟು. ಕರ್ಮಿ ಜ್ಞಾನಿ ಯೋಗಿ ಸಕಲೆ ಅಶಾಂತಿ ಅಂತ ಹೇಳಿದ್ರು ಚೇತನ. ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆ? ಯಾರು ಹೇಳ್ಬೋದು ಉತ್ತರ? ಪ್ರಭುಜಿ, ಅವರಿಗೆ ಎಲ್ಲರಿಗೂ ಏನಾದ್ರೂ ಒಂದು ಇಚ್ಛೆ ಇರ್ತದೆ. ಕರ್ಮಿಗೆ ಯಾವ ಇಚ್ಛೆ ಇರುವುದಿಲ್ಲ. ಇದು ನಮ್ಮ ಭಕ್ತರಿಗೆ ಯಾವ ಇಚ್ಛೆ ಇರುವುದಿಲ್ಲ. ಆ ಶ್ಲೋಕ ಗೊತ್ತುಂಟ? ಭಕ್ತರಿಗೆ ಯಾವ್ದು ಇಚ್ಛೆ ಇಲ್ಲ ಅಂತ ನೆಕ್ಸ್ಟ್ ಆಫ್ ಡಿವೋಷನ್ ಇದೆ. ಶ್ಲೋಕ ಗೊತ್ತುಂಟ? ಮರ್ತೋಗಿದೆ ಪ್ರಭುಜಿ. ಎಸ್, ಅನ್ಯಾಭಿಲಾಷೆ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಅಂದ್ರೆ ಯಾವುದೇ ಅಭಿಲಾಷೆ ಇಲ್ಲ ಭಕ್ತರಿಗೆ, ಕೇವಲ ಕೃಷ್ಣನನ್ನು ಸೇವೆ ಮಾಡುವಂಥದ್ದು. ಹಾಗಾಗಿ ಈ ಕರ್ಮಿಗೆ ಅಂತಂದ್ರೆ ಇಚ್ಛೆ ಉಂಟು, ಅದು ಬೇಕು, ಇದು ಬೇಕು, ಇದು ಬೇಕು. ಜ್ಞಾನಿಗೆ, ಕರ್ಮಿಗೆ ಅಂದ್ರೆ ಒಂದು ಮೆಟೀರಿಯಲ್ ಡಿಸೈರ್ ತುಂಬಾ ಉಂಟು, ಇಚ್ಛೆ, ಹೋಗ್ತಾನೆ ದೇವರ ಹತ್ರ. ಜ್ಞಾನಿ, ಅವನಿಗೆ ಜ್ಞಾನ ಬೇಕು. ಯೋಗಿ, ಅವನಿಗೆ ಸಿದ್ಧಿ ಬೇಕು. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಯಾರು ಭಕ್ತ ಆಗ್ತಾನೆ ಅವನಿಗೆ ಜ್ಞಾನ ಸಿಗ್ತದೆ, ಮತ್ತೆ ಈ ಕರ್ಮಿ ಅಂತೆಲ್ಲ ಕೇಳ್ತಾನೆ ಅದು ಕೂಡ ಕೇಳದೆ ಸಿಗ್ತದೆ, ಮತ್ತೆ ಇದು ಕೂಡ ಸಿಗ್ತದೆ, ಯಾವುದು? ಸಿದ್ಧಿ ಕೂಡ ಸಿಗ್ತದೆ, ಪರ್ಫೆಕ್ಷನ್ ಎಲ್ಲ. ನೋಡಿ, ಒಂದೇ ಪ್ಯಾಕೇಜ್ ಅಲ್ಲಿ ಉಂಟು. ಬುದ್ಧಿವಂತರು ಈ ಪ್ಯಾಕೇಜ್ಗೆ ಹೋಗ್ತಾರೆ, ಅದಕ್ಕೆ ಹೋಗುದಿಲ್ಲ, ಒಂದೊಂದಕ್ಕೆ ಹೋಗುದಿಲ್ಲ. ಹಾಗೆ ಇದನ್ನು ನಾವು ತಿಳಿಯುವಂತ ವಿಷಯ.
ಇಲ್ಲಿ ನೋಡಿ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನ ಅತ್ಯುತ್ತಮ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಇಲ್ಲಿ ನೋಡಿ, ಇದು ನವಯೋಗೇಂದ್ರಾಸ್. ನವಯೋಗೇಂದ್ರಾಸ್ ಅಂದ್ರೆ ಋಷಭದೇವನ ಮಕ್ಕಳು. ಇದು ನೋಡಿ, ಪ್ರಭುಪಾದ ಇದು ಫೇವ್ರೇಟ್. ಈ 5ನೇ ಸ್ಕಂದ, ಅದು 5ನೇ ಅಧ್ಯಾಯ, ಆ ಋಷಭದೇವಂದು ಶ್ಲೋಕದಲ್ಲಿ ಉಂಟು. ಋಷಭದೇವ ಕೃಷ್ಣನ ಇನ್ಕಾರ್ನೇಷನ್, ಅವನಿಗೆ 100 ಮಕ್ಕಳಿದ್ರು. ಪ್ರಭುಪಾದ ಹೇಳ್ತಾರೆ, ನಾವು ಮಕ್ಕಳನ್ನು ಋಷಭದೇವನಾಗಿ 100 ಮಕ್ಕಳು ಹುಟ್ಟಿಸ್ಬೋದಂತ. ಆದ್ರೆ ನಾವು ಹಾಗೆ ಟ್ರೈನಿಂಗ್ ಕೊಡ್ಬೇಕು ಮಕ್ಕಳಿಗೆ, ಖಾಲಿ ಹುಟ್ಟಿಸೋದಲ್ಲ. ಪ್ರಭುಪಾದ ಹೇಳ್ತಾರೆ, ಖಾಲಿ ನಾಯಿ ಬೇಕು ಕೂಡ ಹುಟ್ಟಿಸ್ತದೆ. ಜವಾಬ್ದಾರಿ ಉಂಟು ನಮ್ಗೆ. ಅವರನ್ನು ನಾವು ಕೃಷ್ಣ ಭಕ್ತಿಗೆ ತರಬೇಕು. ಫಸ್ಟ್ ನಾವು ಆಗ್ಬೇಕು, ಮತ್ತೆ ತರಬೇಕು. ಈ ಋಷಭದೇವನ ತುಂಬಾ ಶ್ಲೋಕ ಉಂಟು. ಅದರಲ್ಲಿ ಒಂದು ಶ್ಲೋಕ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ, ಯಾಕೆಂದ್ರೆ ಪ್ರಭುಪಾದ ಎಲ್ಲ ಕಡೆ ಇದನ್ನು ಮೆನ್ಷನ್ ಮಾಡ್ತಾರೆ. ಒಂದು ಶ್ಲೋಕ ಹೇಳ್ತೇನೆ. ಋಷಭ ಉವಾಚ ನಾಯಂ ದೇಹೋ ದೇಹ ಬಾಜಾಮೃಲೋಕೆ ಕಷ್ಟಾನ್ ಕಾಮಾನ್ ಅಹರತೆ ವಿದ್ಭುಜಾಮಿ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧಯೇತ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ನೋಡಿ, ನಾಯಂ ಋಷಭ ಉವಾಚ ನಾಯಂ ದೇಹ ದೇಹ ಬಾಜಾಂ ತ್ರಿಲೋಕೆ. ಋಷಭದೇವ ಹೇಳುವಂಥದ್ದು 100 ಮಕ್ಕಳು ಋಷಭದೇವನಿಗೆ. ನನ್ನ ಮಕ್ಕಳೇ, ಎಲ್ಲಾ ಜೀವಿಗಳು ಯಾರೆಲ್ಲ ಈ ಭೌತಿಕ ದೇಹ ಪಡೆದಿದ್ದಾರೆ ಈ ವಿಶ್ವದಲ್ಲಿ, ಅದರಲ್ಲಿ ಕೂಡ ಮನುಷ್ಯ ಜನ್ಮ ಅದು ಶ್ರೇಷ್ಠ. ಅದನ್ನು ನಾವು ಈ ಕತ್ತೆ ತರ ಕೆಲಸ ಅದಕ್ಕೆ ಯೂಸ್ ಮಾಡಬಾರ್ದಂತ. ಈ ಕತ್ತೆ ಅಂತ, ಕತ್ತೆ ಈ ಡೋಬಿಯವ ಬಟ್ಟೆ ಹಾಕ್ತಾನೆ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತದೆ ಕೆಲಸ. ಯಾವುದು? ಕತ್ತೆ. ರಾತ್ರಿ 8 ಗಂಟೆ ತನಕ. ಒಮ್ಮೆ ಇನ್ನೊಂದು ಕತ್ತೆ ಕೇಳುವಂಥದ್ದು, ನೀನು ಯಾಕೆ ಇಷ್ಟು ಕೆಲಸ ಪಡ್ತಿದ್ಯಾ? ಅಲ್ಲ, ನನಗೆ ಯಜಮಾನ್ ನನಗೆ ಊಟ ಹಾಕ್ತಾನೆ. ಪ್ರಭುಪಾದ ಹೇಳ್ತಾರೆ, ಎಂತ ಮೂರ್ಖ ಕತ್ತೆ ಅಂದ್ರೆ, ಕತ್ತೆ ಸ್ಟ್ರೈಟ್ ನೋಡುದಂತೆ. ಈ ಡೋಬಿಯವನ ಕೆಲಸ ಮಾಡುವಾಗ ಸ್ಟ್ರೈಟ್ ನೋಡುವಂತ, ಆಚೆಚೆ ನೋಡುದಿಲ್ಲ. ಆಚೆಚೆ ಹುಲ್ಲುಂಟು. ಲಾಸ್ಟಿಗೆ ರಾತ್ರಿ 8 ಗಂಟೆಗೆ ಸ್ವಲ್ಪ ಹುಲ್ಲು ಹಾಕುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಇದು ಹುಲ್ಲು ಸುಲಭದಲ್ಲಿ ಸಿಗ್ತದೆ, ಇಷ್ಟು ಕತ್ತೆ ತರ ಕೆಲಸ ಮಾಡ್ಬೇಕಾ? ಹಾಗೆ ಕಲಿಯುಗದಲ್ಲಿ ಎಲ್ಲರೂ ಜನರು ಈ ಆಧ್ಯಾತ್ಮಿಕ ಹೇಳುವಾಗ ಪುರ್ಸೋದಿಲ್ಲ, ಕತ್ತೆ ತರ ಕೆಲಸ ಮಾಡ್ತಾರೆ. ಇಲ್ಲ. ಮತ್ತೆ ಕತ್ತೆದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ ನಗಳಿಗೆ ಬರ್ತದೆ. ಒಂದು ಕತ್ತೆ ಬಂದು ಕೇಳುವಂಥದ್ದು, ನೀನು ಯಾಕೆ ಈ ಡೋಬಿಯವನಿಗೆ ಇಷ್ಟೆಲ್ಲ ನೀನು ಶ್ರಮಪಟ್ಟು ಕೆಲಸ ಮಾಡ್ತಿದ್ಯಾ? ಅಲ್ಲ, ಒಂದ್ ದಿವಸ ಈ ಡೋಬಿಯವ ಹೇಳಿದ್ದು ಅವನ ಮಗಳನ್ನು ನನಗೆ ಕೊಡ್ತಾನೆ ಅಂತ. ನೋಡಿ, ಒಂದ್ ದಿವಸ ಎಂತ ಅಂದ್ರೆ, ಮಗಳು ಕೇಳಿಲ್ಲ ಡೋಬಿಯವನು, ಎಂತೆಲ್ಲ ಹಠ ಮಾಡಿದ್ರು. ಅದಕ್ಕೆ ಅವ ಹೇಳಿದ, ನೀನು ಹೀಗೆ ಹಠ ಮಾಡಿದ್ರೆ ಈ ಕತ್ತೆಗೆ ಮದುವೆ ಮಾಡಿಸ್ತೇನೆ ಅಂತ. ಅವ ಸೀರಿಯಸ್ ತಗೊಂಡದ್ದು ಕತ್ತೆ. ಅದೇ ರೀತಿ ಕಲಿಯುಗದ ಜನರು ಕೂಡ ಹಾಗೆ, ಎಂಥವು ಸಿಕ್ತಂತ ಹೋಗುವಂಥದ್ದು, ಸಿಗುವುದಿಲ್ಲ, ಸುಖ ಇಲ್ಲ, ಸೇಮ್ ಕತ್ತೆ. ಹಾಗಾಗಿ ಇಲ್ಲಿ ಕೂಡ ಹೇಳುವಂಥದ್ದು ಋಷಭದೇವ. ನೋಡಿ, ಇದೆಲ್ಲ ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಋಷಭದೇವ ಒಂದು. ಈ ಕತ್ತೆ ತರ ಕೆಲಸ ಮಾಡ್ಲಿಕ್ಕೆ ಅಲ್ಲ ಈ ಜೀವ ಇರುವಂಥದ್ದು, ಮನುಷ್ಯ ಜನ್ಮ. ಯಾವುದಕ್ಕೆ? ಇಂದ್ರ ಸುಖಿಗಲ್ಲ. ಮತ್ತೆ ಮತ್ತೆ ಹೇಳುವಂಥದ್ದು ಋಷಭದೇವ, ಅದು ನಾಯಿ ಮತ್ತೆ ಹಂದಿ ಜನ್ಮದಲ್ಲಿ ಕೂಡ ಸಿಗ್ತದಂತೆ. ಯಾವುದು? ಇಂದ್ರ ಸುಖ. ನಾಯಿ ಮತ್ತೆ ಹಂದಿಯನ್ನು ಯಾಕೆ ಹೋಲಿಸ್ತಾರೆ ಇಲ್ಲಿ? ವಿದ್ ಭುಜಾಮಿ. ನೋಡಿ, ವಿದ್ ಭುಜಾಮಿ ಅಂದ್ರೆ ನಾಯಿ ಮತ್ತೆ ಹಂದಿ. ಯಾಕೆ ನಾಯಿ ಮತ್ತೆ ಹಂದಿದು ಎಕ್ಸಾಂಪಲ್ ಕೊಡ್ತಾರೆ? ವಿದ್ ಭುಜಾಮಿ. ಯಾರು ಹೇಳ್ಬೋದು ಎಂತ ಸಿಮಿಲಾರಿಟಿ ನಾಯಿ ಮತ್ತೆ ಹಂದಿದು? ಯಾರಾದ್ರು ಹೇಳ್ಬೋದಾ? ಹರೇ ಕೃಷ್ಣ. ನಾಯಿ ಮತ್ತೆ ಹಂದಿದು, ನಾಯಿ ಮತ್ತೆ ಹಿಂದಿ ಎರಡೂ ಮಲ ತಿಂತದೆ. ವೆರಿ ಗುಡ್ ಪಾಯಿಂಟ್. ನಾವು ತಿಂತಾ ಇರೋದು ಇಂದ್ರಿಯ ಸುಖದ ಮಲವನ್ನ. ಅದೇ ನೋಡಿ, ಇಬ್ಬರು ಕೂಡ ತಿನ್ನುವಂಥದ್ದು ಮಲ. ಅದಕ್ಕೆ ಇಲ್ಲಿ ಋಷಭದೇವ ಅದನ್ನು ಹೋಲಿಸಿದ್ದಾನೆ. ನಾವು ಕೂಡ ಮಲ ತಿನ್ಬಾರ್ದಂತೆ. ಮತ್ತೆ ಮಲ ತಿನ್ನುವಂಥದ್ದು ಅನ್ಲಿಮಿಟೆಡ್ ಸೆಕ್ಸ್ ಮಾಡುವಂಥದ್ದು. ನಾಯಿ ಮತ್ತೆ ಹಂದಿ ಇಲ್ಲಿ ಕೂಡ ನೋಡಿ, ರಾತ್ರಿ ನಾಯಿದು ಗೊಬ್ಬೆ ಕೇಳ್ತದೆ. ಅಂದ್ರೆ 9 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ನೀವು ಅದನ್ನು ನೋಡಿದ್ರೆ ವಿಷಯ ಎಂತ ಅಂದ್ರೆ, 1 ಹೆಣ್ಣು ನಾಯಿ ಇರ್ತದೆ, 12 ಗಂಡು ನಾಯಿ ಇರ್ತದೆ ಸೆಕ್ಸಿಗೆ. ವಾ ವಾ ಅಂದ್ರೆ ನನಗೆ ಸಿಗ್ಲಿ ಅಂತ ವಾ 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 ಜೋರು ಗೊಬ್ಬೆ ಹೊಡಿತಾರೆ. ಹಾಗಾಗಿ ನಾವು ಇದನ್ನು ಮಾಡಬಾರ್ದು. ಈ ಮನುಷ್ಯ ಧರ್ಮ ಶ್ರೇಷ್ಠ ಧರ್ಮ. ಇದ್ರಲ್ಲಿ ನಾವು ಪ್ರಭುಪಾದ ಹೇಳುವಂಥದ್ದು ಆಹಾರ, ನಿದ್ರಾ, ಭಯ, ಮೈಥುನ
ಪಶು ಬಿ ಸಮಾನ. ಆಹಾರ ಅಂದ್ರೆ ತಿನ್ನುವಂಥದ್ದು. ಈಗ ನಮ್ಮ ನಾಳೆ ಯೋಚನೆ, ನಾಳೆ ನಾವೆಂತ ಅಂದ್ರೆ ನಾಳೆ ನಾನು ಎಂತ ಒಳ್ಳೆ ತಿನ್ನುವಂಥದ್ದು. ಅದು ಪ್ರಾಣಿಗಳು ಕೂಡ ತಿಂತದೆ. ಈಗ ಹೇಳ್ಬೋದಾ ಎಂತ ಅಂದ್ರೆ ತಿನ್ನೋದ್ರಲ್ಲಿ ನಮಗೆ ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗಂದ್ರೆ ಈ ಪಕ್ಷಿಗಳು ಅವರೆಲ್ಲ ಮರದಿಂದ ಮರ ತಿನ್ನುವಂಥದ್ದು, ಎಲ್ಲ ಆರ್ಗ್ಯಾನಿಕ್ ಅಂತೆ. ಪ್ರೊಪೋಸ್ ಹೇಳ್ತಾರೆ ಫಸ್ಟ್ ದೇ ಈಟ್ ಅಂಡ್ ವಾಟ್ ದೇ ಲೆಫ್ಟ್ ದಟ್ ವಿ ಈಟ್. ಅವ್ರು ತಿಂದ ಉಳಿದದ್ದು ನಮಗೆ ಸಿಗುವಂಥದ್ದು. ಅವ್ರು ಆರ್ಗ್ಯಾನಿಕ್ ತಿಂತಾರೆ. ಹಾಗಾಗಿ ನಾನು ಒಳ್ಳೆ ತಿಂದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು 5 ಸ್ಟಾರ್ ಹೋಟೆಲ್ ಊಟ ಮಾಡಿದೆ. ಈ ಪಕ್ಷಿ ಬಂದು ಹೇಳ್ಬೋದು ನಾನು ಆರ್ಗ್ಯಾನಿಕ್ ತಿಂದೆ, ಒರಿಜಿನಲ್ ತಿಂದೆ ಅಂತ. ಹಾಗಾಗಿ ತಿನ್ನುವುದಲ್ಲಿ ನಮಗೆ ಅವರನ್ನು ಚಾಲೆಂಜ್ ಮಾಡ್ಲಿಕ್ಕೆ ಆಗುದು. ನೆಕ್ಸ್ಟ್ ಆಹಾರ ನಿದ್ರೆ, ಮಲಗುವುದಲ್ಲಿ. ಈಗ ಕೆಲವರು ಈಗ ಇವತ್ತು ಸಂಡೇ ನೋಡಿ ಎಂತ ತಮಗುಣ ಅಂದ್ರೆ ಜನರೆಲ್ಲ ಹೆಚ್ಚಿನವರು 10 ಗಂಟೆ ನಂತರ, ಕೆಲವರು 12 ಗಂಟೆ, ಕೆಲವು ಯಂಗ್ಸ್ಟರ್ಸ್ ಅಂತೂ 2 ಗಂಟೆ ಈ ರೀತಿಯಲ್ಲಿ ಹೇಳ್ತಾರೆ. ತಂದೆ ತಾಯಿ ಎಂತ ಹೇಳುವುದಿಲ್ಲ. ಈಗಂದ್ರೆ ಒಬ್ರು ನಮ್ಮ ಪರಿಚಯಸ್ಥರು, ಅವ್ರು ಮೊನ್ನೆ ನನಗೆ ಒಂದು 4-5 ತಿಂಗಳಾಗಬೇಕು, 4-5 ತಿಂಗಳ ಮುಂಚೆ ಅವ್ರು ನನಗೆ ಸಿಗುವಾಗ ಹೇಳಿದರು, ಪ್ರಭುಜಿ ಎಂತಂದ್ರೆ ಈಗ ಮನೆಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ನಾನು ಎಂತ ಆಯ್ತು ಕೇಳಿದ. ಸಮಸ್ಯೆ ಅಂದ್ರೆ ಮುಂಚೆ ನನ್ನ ಇಬ್ಬರು ಮಕ್ಕಳು ಕೂಡ 6 ಗಂಟೆಗೆ ಹೇಳ್ತಾ ಇದ್ರು, ಯಾಕೆಂದ್ರೆ 7:15 ಅವ್ರದ್ದು ವ್ಯಾನ್ ಬರೋದು, ಸ್ಕೂಲ್ ವ್ಯಾನ್. ಈಗ ಎಂತ ಆಗಿದೆ ಅಂದ್ರೆ ಆನ್ಲೈನ್ ಕ್ಲಾಸ್ ಅವ್ರಿಗೆ 9 ಗಂಟೆಗೆ ಸ್ಟಾರ್ಟ್, 8:45ಗೆ ಹೇಳ್ತಾರೆ, ಕೇಳುವುದೇ ಇಲ್ಲ. ನೋಡಿ ಇದು ಕಂಡೀಷನ್. ಮಕ್ಕಳನ್ನು ನಾವು ಅಂದ್ರೆ ಚನಕ ಬಂಡಿದೆ ಹೇಳುವಂಥದ್ದು ಬೆತ್ತ ಹಿಡ್ಕೊಂಡು ನಾವು ಮಾಡಿಸ್ಬೇಕಂದ್ರೆ, ಈಗ ಮುದ್ದು ಮಾಡುವಂಥದ್ದು ಫಸ್ಟ್ 5 ವರ್ಷ ಮಾತ್ರ, ಮತ್ತೆ ಮುದ್ದಲ್ಲ, ಬೆತ್ತ ದಂಡಂ. ಚನಕ ಬಂಡಿದೆ ಹೇಳುವಂಥದ್ದು ಈ 5 ವರ್ಷ ನಂತರ 6 ವರ್ಷದಿಂದ 15 ತುಂಬಾ ಸ್ಟ್ರಿಕ್ಟ್ ಇರ್ಬೇಕಂತೆ. ಯಾಕಂದ್ರೆ ಆ ಟೈಮಲ್ಲಿ ಬೆಂಡ್ ಆಗದಿದ್ರೆ ಅವ್ರು ಬೆಂಡೆ ಆಗುದಿಲ್ಲ, ಮತ್ತೆ ನಿಮ್ಮ ಕೈಗೆ ಸಿಗುದಿಲ್ಲ ಮಕ್ಕಳು. ಆ ಟೈಮಲ್ಲಿ ನಿಮ್ಗೆ ಮೋಲ್ಡ್ ಮಾಡ್ಬೋದು. ಮೋಲ್ಡ್ ಅಂದ್ರೆ ಈಗ ನೀವು ಕಬ್ಬಿಣವನ್ನು ಇದಕ್ಕೆ ಬೆಂಕಿಗೆ ಹಾಕಿದ್ರೆ ಮೋಲ್ಡ್ ಆಗ್ತದೆ, ಹಾಗೆ ಮೋಲ್ಡ್ ಮಾಡುವ ಟೈಮ್. ಆ ಟೈಮಲ್ಲಿ ಎಂತಂದ್ರೆ ಈಗ ಮೊಬೈಲ್ ಕೊಡುವಂಥದ್ದು, ಮುದ್ದು ಮಾಡುವಂಥ. ನಾನು ಕೇಳಿದ್ರೆ ನೀವೆಂತ ಮಾಡ್ತೀರಿ, ನೀವು ಮೊಬೈಲ್ ಕೊಡ್ತೀರಾ? ಹೌದು, ಇಬ್ಬರು ಮಕ್ಕಳಿಗೆ ಮೊಬೈಲ್ ರಾತ್ರಿ 1 ಗಂಟೆ ತನಕ ಮೊಬೈಲ್ ನೋಡಿ ಹೇಳುವುದು ಎಲ್ಲಿಗೆ? ಮಕ್ಕಳಿಗೆ 7 ಗಂಟೆ ನಿದ್ದೆ ಬೇಕು, 1-1.5 ಗಂಟೆ ತನಕ ಮೊಬೈಲ್ ಇರ್ತಾರೆ. ಹಾಗಾಗಿ ಹಾಳು ಮಾಡುದು ಯಾರು? ನಾವೇ. ಮತ್ತೆ ನಾವು ಸಮಸ್ಯೆ ಬರುವಾಗ ಇಬ್ಬರು ಹೇಳುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಗ ಅವರಿಗೆ ಆನ್ಲೈನ್ ಕ್ಲಾಸ್ ಅಂದ್ರೆ ಅದು ಟೆನ್ಷನ್ ಆಗಿದೆ. ಮುಂಚೆ ಸ್ಕೂಲಿಗೆ ಹೋಗುವ ಅಟ್ಲೀಸ್ಟ್ ಬೇಗ ಹೇಳ್ತಿದ್ರು. ಈ ರೀತಿ ಎಲ್ಲ ಉಂಟು. ಹಾಗಾಗಿ ನಾವು ಮಕ್ಕಳನ್ನು ಖಾಲಿ ಹುಟ್ಟಿಸುವುದಲ್ಲ, ನಾವು ಅವರಿಗೆ ಶಿಕ್ಷಣ ಕೂಡ ಕೊಡಬೇಕು. ಇದು ಹೆತ್ತವರ ಕರ್ತವ್ಯ. ಹಾಗಾಗಿ ಸೆಕೆಂಡ್ ಆಹಾರ ನಿದ್ರಾ, ಮಲಗುವುದು. ಈ ಮಲಗುವುದು ಬಂದಾಗ ಆ ಟಾಪಿಕ್ ಬಂತು. ಮಲಗುವುದಲ್ಲಿ ಈಗ ನೋಡಿ, ಯಂಗ್ಸ್ಟರ್ಸ್ ಎಲ್ಲ ಈ ಸ್ಯಾಟರ್ಡೆ ಸಂಡೇ ವೀಕ್ ಆಫಿಗೆ ತುಂಬಾ ಮಲಗ್ತಾರೆ. ಬಾಕಿಯವರು ಡೈಲಿ ಹಾಗೆ ಮಲಗುವಂಥದ್ದು, ಲೇಟ್ ಹೇಳುವಂಥದ್ದು, 9 ಗಂಟೆಗೆ 9:15. ಕೆಲವೆಲ್ಲ ಆಫೀಸಿಗೆ 9 ಗಂಟೆಗೆ ಹೋಗ್ಲಿಕ್ಕೆ. ನೋಡಿ, ನಮ್ದೊಂದು ಹಾಸ್ಟೆಲ್ ಇತ್ತು 2013 ನಾನು ಅಲ್ಲಿ ಇನ್ಚಾರ್ಜ್ ಆಗಿದೆ, ಪ್ರೆಸಿಡೆಂಟ್ ನನ್ನನ್ನು ಕಳಿಸಿದ್ರು. ಹಾಗಾಗಿ ನಮ್ದು ಹಾಸ್ಟೆಲ್ ಇನ್ಚಾರ್ಜ್ ಇರುವಾಗ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ರು. ಅವ್ರು ಹೇಳ್ತಿದ್ರು ಎಂತಂದ್ರೆ, ಅವ್ರು ನಮ್ಮ ಹಾಸ್ಟೆಲ್ಗೆ ಬರೋ ಮುಂಚೆ 8:45ಕ್ಕೆ ಎದ್ದು ಹೋಗ್ತಾ ಇದ್ರು. 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್. ನಾನು ಕೇಳಿದ್, ನೀವು ಸ್ನಾನ ಮಾಡ್ಲಿಕ್ಕಿಲ್ಲ, ಜಸ್ಟ್ ಬ್ರಷ್ ಮಾಡಿ ಟಾಯ್ಲೆಟ್ ಎಲ್ಲ ಮಾಡೋದು ಹೋಗುವಂತ, ಮತ್ತೆ 1 ಗಂಟೆಗೆ ಕ್ಲಾಸ್ ಮುಗಿದ ಮೇಲೆ ಬಂದು ಸ್ನಾನ ಮಾಡಿ ಇದೆಲ್ಲ ಮಾಡಿ ಮತ್ತೆ ಇದು ಮಾಡುವಂತ. ನೋಡಿ, ಇದು ಸ್ಟೂಡೆಂಟ್. ನಾವು ಕಳಿಸ್ತೇವೆ ನಮ್ಮ ಮಕ್ಕಳನ್ನು, ಅವರು PG-ಯಲ್ಲಿ ಇದ್ದಾರೆ ಅಲ್ಲಿ ಅಂತ. ನನಗೆ ಹೇಳಿ, ಮತ್ತೆ ನೀವೆಂತ ಮಾಡುವಂಥದ್ದು? ರಾತ್ರಿ 2 ಗಂಟೆ ತನಕ ಮೂವಿ ನೋಡುವಂಥದ್ದು, ಇದು ನೋಡುವುದು. ಹಾಸ್ಟೆಲ್ ಅಂದ್ರೆ ಇದೆ. ಹಾಗಾಗಿ ಈ ರೀತಿ ಆಗ್ತದೆ. ಇದು ಒಳ್ಳೇದಲ್ಲ. ಮಲಗುವಂಥದ್ದು ನಾವು ಎಂತಂದ್ರೆ ಈಗ ಸ್ಟೂಡೆಂಟ್ಸ್ ನೋಡಿ, ಈಗ ನಾನು ಯಾವುದು ಹೇಳಿಕೆ ಬಯಸಿದೆ ಅಂದ್ರೆ, ಸ್ಟೂಡೆಂಟ್ಸಿಗೆ ಜಾಸ್ತಿ ಮಲಗಬೇಕು ವೀಕೆಂಡ್ಗೆ, ರಜೆಯಲ್ಲೇ ಇರುವಾಗ. ಪ್ರೊಪೋಸಲ್ ಇದು ತಮೋಗುಣ. ತಮೋಗುಣ ಅಲ್ಲ, ತಮೋಗುಣ ಲೋವೆಸ್ಟ್. ಹಾಗಾಗಿ ಈ ಮಲಗುದಲ್ಲಿ ನಾವು ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗುದು. ಕೆಲವರೆಲ್ಲ 10 ಗಂಟೆ ನೋಡೋದು, ನಾವು ಜಾಸ್ತಿ ಮಲಗಿದೆ. ಈ ಪೈಥಾನ್ ಉಂಟಲ್ಲ, ಅದು ಅಂದ್ರೆ 24 ಗಂಟೆ ಈ ರೀತಿ ಎಲ್ಲ ಮಲಗಿದ್ರೆ ಗಟ್ಟಿ ಮಲಗ್ತದೆ. ಅದು ಹೇಳ್ಬೋದು ನಾನು ಇನ್ನೇನು ಜಾಸ್ತಿ ಮಲಗಿದೆ ಅಂತ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಈ ತಿನ್ನುವುದಕ್ಕೆ ಮಲಗುವುದಕ್ಕೆ ಎಲ್ಲ ಭಗವಂತ ಒಂದೊಂದು ವ್ಯವಸ್ಥೆ ಮಾಡಿದ್ದಾನೆ. ಈಗ ಅಂದ್ರೆ ಆ ಹೆಬ್ಬಾವಲ್ಲಿ ಪೈಥಾನ್ ಅದು ಒಳ್ಳೆ ಮಲಗಬಹುದು, ಈಗ ಪಕ್ಷಿ ಒಳ್ಳೆ ತಿನ್ಬಹುದು. ಹಾಗಾಗಿ ನಾವು ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ವ್ಯತ್ಯಾಸ ಇಲ್ಲ. ಮತ್ತೆ ನೆಕ್ಸ್ಟ್ ಆಹಾರ ನಿದ್ರೆ, ಭಯ ಅಂದ್ರೆ ಕೂಡಿಡುವಂಥದ್ದು. ಈಗ ಹೇಗೆಂದ್ರೆ ಹೆಚ್ಚಿನವರು, ಈಗ ನಮ್ಮ ದೇವಸ್ಥಾನ ಕೂಡ ಆಗ್ತಾ ಉಂಟು, ಸರ್ ದೇವಸ್ಥಾನಕ್ಕೆ ಎಂತಾದ್ರು ಸಹಾಯ ಮಾಡಿ. ಈಗ ನಾನು ಹೋಗ್ತಾ ಇದ್ದೆ, ನಾನು ಪ್ರೆಸಿಡೆಂಟ್ ಅಲ್ಲ, ಅದಕ್ಕೆ ಇಲ್ಲ ನಮಗೆ ಜವಾಬ್ದಾರಿ ಉಂಟು, ನಮಗೆ ಒಂದು ಮಗಳಿದ್ದಾಳೆ,
ಮತ್ತೆ ಒಂದು ಮಗ ಇದ್ದಾನೆ, ನಮಗೆ ಫ್ಯೂಚರ್ ನೋಡ್ಬೇಕಲ್ಲ, ಈ ದೇವಸ್ಥಾನ ಕೊಟ್ರೆ ಅಂತ ಅಂದ್ರೆ ಕೂಡಿಡುವಂಥದ್ದು. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ನೋಡಿ, ಪ್ರಭುಪಾದ ಹೇಳುವಂತಹದ್ದು, ಈಗ ಡ್ಯೂಟಿ ಆದ್ಮೇಲೆ ಈಗ ಮಗಳದು ಜವಾಬ್ದಾರಿ ನಿಮ್ದಲ್ಲ, ಕೃಷ್ಣ ಅಂತ. ಎಷ್ಟೋ ವಿಷಯ ಆಗಿದೆ, ಎಷ್ಟೋ ಕೇಸಸ್ ಉಂಟು, ನಾವು ಕೂಡಿರ್ಬೇಕಂತಿಲ್ಲ, ಕೃಷ್ಣ ಒಳ್ಳೆ ರೀತಿಯಲ್ಲಿ ಮಾಡ್ತಾನೆ. ಆದ್ರೆ ನಾವೆಂತ ಅಂದ್ರೆ ನಮ್ಗೆ ಅದು ಎಂತಂದ್ರೆ ಅದನ್ನ ಒಮ್ಮೆಲೆ ಮಾಡ್ಲಿಕ್ಕೆ ಆಗುದು, ಭಗವಂತನ ಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗೆ ಹೆಚ್ಚಿನವರು ಈಗ ನಾವು ಹೋಗ್ತಾ ಇದ್ದೇವೆ, ಹೋಗುವಾಗ ಎಲ್ಲ ಕೊಟ್ಟರೆ ಮತ್ತೆ ನಾವು ಎಂತ ಮಾಡೋದು, ನಮ್ಮ ಫ್ಯೂಚರ್ ಅಂದ್ರೆ ಫ್ಯೂಚರ್ಗೆ ಎಂತ ಮಾಡೋದು, ಮತ್ತೆ ನಮ್ಮ ಮಕ್ಕಳಿಗೆ ಎಂತ ಮಾಡೋದು, ಈ ರೀತಿಯಲ್ಲಿ ನಮ್ಗೆ ಯೋಚನೆ ಮಾಡೋದು. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಮಕ್ಕಳು ದೊಡ್ಡ ಆದ್ಮೇಲೆ ಅದನ್ನೆಲ್ಲ ಉಡಾಯಿಸ್ತಾರೆ, ಈಗ ಕೂಡ ಅದೊಂದು. ಹಾಗಾಗಿ ಕೂಡಿ ಇಡುವಂತ ನಾವು ಮಾಡ್ತೇವೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಮಗಿಂತ ಒಳ್ಳೇದು ಈ ಹುಲಿ. ನೋಡಿ, ಹುಲಿ ಹೇಗಂದ್ರೆ ಕೂಡಿ ಇಡುವಂತದ್ದು, ಹುಲಿಗೆ ಸುಲಭದಲ್ಲಿ ಸಿಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಹುಲಿಗೆ ತುಂಬಾ ಕಷ್ಟ ಅಂತೆ ಯಾವುದು ಆಹಾರ ಸಿಗ್ಲಿಕ್ಕೆ. ಹುಲಿ ತುಂಬಾ ಹಸಿವಾಗಿರುವಾಗ ಹೋಗ್ತಾನೆ ಆಹಾರಕ್ಕೆ ಅಂತ. ಹಾಗೆ ಎಂತ ಆಗ್ತದೆ, ಒಂದು ಪ್ರಾಣಿ ಉಂಟು, ಆ ಪ್ರಾಣಿ ಹೆಸರು ಬರುವುದಿಲ್ಲ, ಅದು ಇಂಡಿಕೇಶನ್ ಮಾಡೋದು ಜಿಂಕೆಗೆ, ಹುಲಿ ಬಂದ, ಜಾಗ್ರತೆ ಜಾಗ್ರತೆ ಜಾಗ್ರತೆ. ಆಗ ಈ ಜಿಂಕೆ ತುಂಬಾ ಅಲರ್ಟ್ ಆಗ್ತದೆ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಹುಲಿಯನ್ನು ಸತಾಯಿಸಿ ಅದು ಎಂತಂದ್ರೆ ತುಂಬಾ ಸತಾಯಿಸ್ತಾನಂತೆ. ಮತ್ತೆ ತುಂಬಾ ತೀರ ಹಸಿವಾಗ ಮತ್ತೆ ಹುಲಿಯನ್ನು ಒಂದು ಜಿಂಕೆಯನ್ನು ಕೊಡ್ತಾನೆ. ಹಾಗೆ ಎಂತ ಮಾಡ್ತದೆ, ಅದು ಬುದ್ಧಿವಂತಿಗೆ ಯೂಸ್ ಮಾಡ್ತದೆ, ಕೂಡಿಡ್ತದೆ ಎಷ್ಟೋ ದಿವಸಕ್ಕೆ. ಪ್ರಭುಪಾದ ಹೇಳ್ತಾರೆ, ಈಗ ನಾವು ಕೂಡ ಕೂಡಿಡ್ತೇವೆ ನಮ್ಮ ಮಕ್ಕಳಿಗೆ, ಅವರಿಗೆ ಅಂತ. ನಮಗಿಂತ ಒಳ್ಳೇದು ಆ ಹುಲಿ ಕೂಡಿಡ್ತದೆ. ಹಾಗೆ ನಾವು ಹೇಳಿದ್ರೆ, ನಾನು ಒಳ್ಳೆ ಕೂಡಿಟ್ಟಿದ್ದೇನೆ, ನಾನು ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ದೇನೆ, ಇಷ್ಟು FD ಮಾಡಿದ್ದೇನೆ, ಇಷ್ಟು RD ಮಾಡಿದ್ದೇನೆ, ಇಷ್ಟು ಉಂಟು, ನನ್ನ ಮಗಳಿಗೆ ಇಷ್ಟು ಮಾಡಿದ್ದೇನೆ. ಇಲ್ಲ, ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲವೂ ಧ್ವಂಸ ಆಗ್ಬೋದು. ಹಾಗಾಗಿ ನಾವು ಭಗವಂತನ ಕೊಡ್ಬೇಕು. ಯಾಕೆಂದ್ರೆ ಎಂತ ಆಗ್ತದೆ ಅಂದ್ರೆ ನಾವು ಭಗವಂತನ ಕೊಟ್ರೆ ಭಗವಂತ ನೋಡ್ತಾನೆ, ನಮ್ಮ ಮಗಳನ್ನಾಗ್ಲಿ ನಮ್ಮ ಮಗನನ್ನಾಗ್ಲಿ ಭಗವಂತ ನೋಡ್ತಾನೆ. ಹಾಗೆ ಈ ನಮ್ದು ಆದ್ರೆ ಎಂತಂದ್ರೆ ಪ್ರಭುಪಾದ ಹೇಳುವಂತದ್ದು, ಪ್ರಭುಪಾದ ರೇಷಿಯೋ ಹೇಳಿದ್ದಾರೆ. ಪ್ರಭುಪಾದ ಹೇಳುವಂತದ್ದು 50% ಭಗವಂತನಿಗೆ ಕೊಡಬೇಕು, 25% ಕೂಡಿ ಇಡಬೇಕು, 25% ಫ್ಯಾಮಿಲಿ ಖರ್ಚು ನೋಡ್ಬೇಕು. ಇದು ಪ್ರಭುಪಾದ ಹೇಳಿದ ರೇಷಿಯೋ. ಅದು ಜನರು ಯಾರಿಗೆ ಮಾಡ್ತಾ ಇಲ್ಲ. ಜನರು ಎಂತ ಮಾಡ್ತಾರೆ, 50% ಕೂಡಿ ಇಡ್ತಾರೆ, 25% ಫ್ಯಾಮಿಲಿ ನೋಡ್ತಾರೆ, 25% ಇಂದ್ರಿಯ ಸುಖ ಮಾಡ್ತಾರೆ. ಹಾಗೆ ಪ್ರಭುಪಾದ ಹೇಳುವಂತದ್ದು, ಆ ಇಂದ್ರಿಯ ಸುಖ ಮಾಡ್ದಲ್ಲಿ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ನಿಂದು ಕೂಡಿ ಇಡು, ನಾನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಫ್ಯಾಮಿಲಿ ನೋಡೋದು 25% ಮಾಡು, ಇಂದ್ರಿಯ ಸುಖ ಮಾಡ್ತಿದ್ದೆ ಅದನ್ನು ಸ್ವಲ್ಪ ನಿಗ್ರಹಿಸು, ಅದರಲ್ಲಿ ಸ್ವಲ್ಪ ಭಗವಂತನಿಗೆ ಕೊಡು. ಹಾಗೆ ಪ್ರಭುಪಾದ ಈ ರೀತಿ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಇದು ಮಾಡಿದ್ರೆ ನೋಡಿ ನಮ್ಗೆ ಪರಂ ಅಂದ್ರೆ ಸಕ್ಸಸ್ ಗ್ಯಾರಂಟಿ. ಎಸ್, ನೆಕ್ಸ್ಟ್ ಬರುವಂತದ್ದು ಕೂಡಿಡು. ನೆಕ್ಸ್ಟ್ಗೆ ಮೈಥುನ, ಆಹಾರ ನಿತ್ರ ಭಯ ಮೈಥುನ. ಮೈಥುನ ಅಂದ್ರೆ ಸೆಕ್ಸ್. ಈ ಕೆಲವೊಮ್ಮೆಲ್ಲ ಹೇಳ್ತಾರೆ, ನಾನು ಒಳ್ಳೆ ಸೆಕ್ಸ್ ಮಾಡಿದೆ. ಕೆಲವರು ಹೇಳುವಂಥದ್ದು, ನಾನು ಅವಳು ನನ್ನ ಗರ್ಲ್ ಫ್ರೆಂಡ್, ಫಿಲ್ಮ್ ಸ್ಟಾರ್ ನನ್ನ ಮಿಸ್ ವರ್ಲ್ಡ್ ನನ್ನ ಗರ್ಲ್ ಫ್ರೆಂಡ್, ಈ ರೀತಿ ಎಲ್ಲ ಕೆಲವರಿಗೆ ಉಂಟು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಎಂತ ಒಳ್ಳೆ ಸೆಕ್ಸ್. ಪ್ರಭುಪಾದ ಹೇಳುವಂಥದ್ದು, ಈ ಮಂಗ, ಈಗ ವೃಂದಾವನದಲ್ಲಿ ಮಂಗ ನೀವು ನೋಡ್ಬೋದು, ತುಂಬಾ ಉಂಟು ಮಂಗ. ಆ ಮಂಗ ಅಟ್ ಎ ಟೈಮ್ 8-10 ಮಾಡ್ತದೆ ಸೆಕ್ಸ್. ಮತ್ತೆ ಈ ಸ್ಪ್ಯಾರೋ ಮತ್ತೆ ಪಿಜಿನ್ ತುಂಬಾ ಮಾಡ್ತದೆ, ತುಂಬಾ. ಹಾಗಾಗಿ ನಾವು ಒಂದು ಮಾಡಿ ನಾನು ಮಾಡಿದ್ದೇನೆ, ನಾಳೆ ಇನ್ನೊಂದು ಮಾಡಿದ್ದೇನೆ, ಅದು ಮೂಮೆಂಟ್ಗೆ ಎಷ್ಟು ಮೋರ್ ದನ್ 10 ಮಾಡ್ತದೆ. ಹಾಗಾಗಿ ಆಹಾರ ನಿದ್ರೆ ಭಯ ಮೈಥುನದಲ್ಲಿ ನಾವು ಅದನ್ನೇ ಮಾಡಿದ್ರೆ ನಾವು ಪಶುಗಳು. ಹಾಗೆ ಇಲ್ಲಿ ಹೇಳುವಂತದ್ದು ಋಷಭದೇವ, ನಾವು ಈ ಕಷ್ಟಪಟ್ಟು ಇಂದ್ರಿಯ ಸುಖಕ್ಕೋಸ್ಕರ ನಾವು ಕೆಲಸ ಮಾಡೋದು ಒಳ್ಳೇದಲ್ಲ. ಯಾಕೆಂದ್ರೆ ಅದು ನಾಯಿ ಮತ್ತೆ ಹಂದಿ ಕೂಡ ಮಾಡ್ತದೆ. ಎಂತ? ಇಬ್ಬರು ತಿನ್ನುವಂಥದ್ದು ಮಲ, ವಿಚ್ ಇಸ್ ಅವೈಲೇಬಲ್ ಈವನ್ ಫಾರ್ ಡಾಗ್ಸ್ ಅಂಡ್ ಆಕ್ಸ್ ದಟ್ ಈಟ್ ಸ್ಟೂಲ್ ಅಂದ್ರೆ ಮಲ. ಮತ್ತೆ ಎಂತ ಮಾಡ್ಬೇಕು? ಮತ್ತೆ ಹೇಳುವಂತದ್ದು, ತಪೋದಿವ್ಯಂ ಪುತ್ರಕಾಯೇನ ಸತ್ವಂ. ತಪೋದಿವ್ಯಂ ಅಂದ್ರೆ ತಪಸ್ಸು. ಎಂತ ತಪಸ್ಸು? ನಮ್ಗೆ ದೊಡ್ಡ ದೊಡ್ಡ ತಪಸ್ಸು ಹೇಳಿಲ್ಲ, ಸಿಂಪಲ್ 2 ಗಂಟೆ ಜಪ. ಇದು ಕಲಿಯುಗ ಹೇಳಿದ ಜಪ. ಮತ್ತೆ ಸ್ವಲ್ಪ ಕೀರ್ತನೆ, ಸ್ವಲ್ಪ ಕ್ಲಾಸ್ ಕೇಳುವಂಥದ್ದು, ಸ್ವಲ್ಪ ಓದುವಂಥದ್ದು, ಇದು ಸಿಂಪಲ್ ತಪಸ್ಸು. ಇದನ್ನ ನಾವು ಮಾಡ್ಬೇಕು. ಹಾಗಾಗಿ ತಪಸ್ಸು ಮಾಡ್ಬೇಕು ಭಕ್ತಿ ಸೇವೆಯಲ್ಲಿ. ಹಾಗೆಂತ ನಮ್ಮ ಹೃದಯ ಪ್ಯೂರಿಫೈ ಆಗ್ತದೆ, ಶುದ್ಧ ಆಗ್ತದೆ. ನೋಡಿ, ಶುದ್ಧಯೇತ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತು ಅನಂತಂ. ಬ್ರಹ್ಮ ಸೌಖ್ಯಂ ಅಂದ್ರೆ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್. ಟ್ರಾನ್ಸೆಂಡೆಂಟಲ್ ಅಂತಂದ್ರೆ ಈ ಅಲೌಕಿಕವಾದ ದಿವ್ಯವಾದ ಹ್ಯಾಪಿನೆಸ್. ಎಸ್.
ಹಾಗಾಗಿ ಋಷಭದೇವ ಇದನ್ನು ಹೇಳುವಂಥದ್ದು ತುಂಬಾ ಮುಖ್ಯ ನೋಡಿ, ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ಹಾಗಾಗಿ ಋಷಭದೇವ ಅಂತ ಮಾಡಿದ ಮಕ್ಕಳನ್ನೆಲ್ಲ 100 ಮಕ್ಕಳನ್ನು ಕರೆದು ಅದರಲ್ಲಿ ಒಂದು ಭರತ್ ಮಹಾರಾಜ್ ನಾವು ಹೇಳ್ತೇವೆ ಜಿಂಕೆ ಆದದ್ದು, ಅದು ಒಬ್ಬ ಮಗ. ಹಾಗಾಗಿ ಈ 9 ಮಂದಿ ಪರಮಹಂಸರಾದರು. ಪರಮಹಂಸ ಅಂದ್ರೆ ಸನ್ಯಾಸಿಯಲ್ಲಿ ಉನ್ನತ ಲೆವೆಲ್. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಮಕ್ಕಳನ್ನು ಹುಟ್ಟಿಸೋದು ದೊಡ್ಡದಲ್ಲ, ಮಕ್ಕಳನ್ನು ನಾವು ಕೃಷ್ಣ ಪ್ರಜ್ಞೆ ಕೊಡ್ಬೇಕು. ಹೇಗೆ ಅಂದ್ರೆ ಋಷಭದೇವ ಹೇಗೆ ಕೊಟ್ಟ ಹಾಗೆ ನಾವು ಕೊಡ್ಬೇಕು. ಎಸ್, ಈ ಜ್ಞಾನ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತ್ಯಪಡುವುದಿಲ್ಲ. ಹಾಗಾಗಿ ನಾವು ಈ ದಿವ್ಯ ಜ್ಞಾನ ನಮಗೆ ಸಿಕ್ಕಿದ್ರೆ ಋಷಭದ ಹೇಳಿದ ಹಾಗೆ ನಾವು ಮತ್ತೆ ಸೃಷ್ಟಿಯಾಗುವ ಹುಟ್ಟುವುದಿಲ್ಲ, ಪ್ರಳಯ ಆಗುವಾಗ ವ್ಯತ್ಯಪಡುವುದಿಲ್ಲ. ಈಗ ಹೇಗಂದ್ರೆ ಬ್ರಹ್ಮನ ಈ ಕಲ್ಪ ಆಗುವಾಗ ಆಗ್ತದೆ ಪಾರ್ಷಿಯಲ್ ಡಿವಾಸ್ಟೇಷನ್. ಆಗ ಬ್ರಹ್ಮ ಇರ್ತಾನೆ, ಉನ್ನತ ಜೀವಿಗಳು ಇರ್ತಾರೆ, ಎಲ್ಲ ಲೋಕಗಳು ಪ್ರಳಯ ಆಗ್ತದೆ. ಹಾಗೆ ಬ್ರಹ್ಮ 100 ವರ್ಷ ಬದುಕ್ತಾನೆ. ಇದು ಬ್ರಹ್ಮನ ಒಂದು ಕಲ್ಪ ಅಂದ್ರೆ 1 ದಿನ. ಆಗ ಪೂರ್ತಿ ಪ್ರಳಯ ಆಗ್ತದೆ. ಆಗ ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಆದರೆ ಯಾರು ಕೃಷ್ಣ ಭಜನೆ ತಗೊಳ್ತಾರೆ ಅವರಿಗೆ ಪ್ರಳಯ ಸೃಷ್ಟಿಕಾಲದಲ್ಲಿ ಹುಟ್ಟಬೇಕಂತಿಲ್ಲ. ಯಾಕಂದ್ರೆ ಬ್ರಹ್ಮನ ದಿನ ಆಗುವಾಗ ಅವೆಲ್ಲ ಸೃಷ್ಟಿ ಮಾಡ್ತಾನೆ, ರಾತ್ರಿ ಆಗುವ ಮಲಗುವಂಥದ್ದು. ಮಲಗುವಾಗ ಎಲ್ಲ ನಾಶ ಆಗ್ತದೆ. ಹಾಗಾಗಿ ಇದು ನಮಗೆ ಇನ್ ಕೇಸ್ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ನಮಗೆ ಇದು ಪ್ರಾಬ್ಲಮ್ ಇಲ್ಲ. ಈ ಪ್ರಾಬ್ಲಮ್ ಮುಕ್ತರಾಗ್ತದೆ. ಯಾಕೆ ನಾವು ಕೃಷ್ಣನ ಧಾಮಕ್ಕೆ ಹೋಗ್ಬೋದು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಶಾಂ ಬ್ರಹ್ಮ ಮಹಾಯೋನಿ ಅಹಂ ಬೀಜ ಪ್ರದಾಪಿತ. ಕುಂತಿಯ ಮಗನ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಕ ಪ್ರಕೃತಿಯಲ್ಲಿ ಹುಟ್ಟಿದ ನಾನೇ ಬೀಜ ನೀಡುವ ತಂದೆ, ಇದನ್ನು ತಿಳಿಯಬೇಕು. ಈಗ ನೋಡಿ, ಹೆಚ್ಚಿನವರು ಹೇಳ್ತಾರೆ ಅಂದ್ರೆ ಈ ಬೇರೆ ಬೇರೆ ಪ್ರಾಣಿಗಳನ್ನು ತಿಂತಾರೆ. ಅವ್ರು ಹೇಳುವಂಥದ್ದು ಅದು ತಿನ್ಬಹುದು, ಇದು ತಿನ್ಬಹುದು. ಕೃಷ್ಣ ಹೇಳುವಂತೆ ಅಂತ ಸರ್ವಯೋನಿಷು ಕೌಂತೆಯ, ಎಲ್ಲ ಅವನ ಮಕ್ಕಳು. ಅದು ಹೇಗೆ ಆಗ್ತದೆ? ಈಗ ನಾವು ನಮ್ಮ ಅಣ್ಣ ತಂಗಿಯನ್ನು ನಾವು ಕೊಲ್ತೇವ? ಇಲ್ಲ, ನಾವು ಒಟ್ಟಿಗೆ ಇರ್ತೇವೆ. ಅಕ್ಕ, ಅಣ್ಣ, ತಂಗಿ, ತಮ್ಮ ಒಟ್ಟಿಗೆ ಇರ್ತೇವೆ. ಅದೇ ರೀತಿ ಎಲ್ಲ ಜೀವಿಗಳು, ನಾವು ಕೃಷ್ಣನ ಮಕ್ಕಳು, ಆ ಜೀವಿಗಳು ಕೂಡ ಮಕ್ಕಳು. ಅಹಂ, ನಾನೇ ಬೀಜವನ್ನು ನೀಡುವ ತಂದೆ. ಸರ್ವ ಯೋನಿಷು ಕೌಂತೆಯ, ಎಲ್ಲ ಯೋನಿಗಳ ತಂದೆ ಕೃಷ್ಣ. ಕೃಷ್ಣ ಹೇಳಿಲ್ಲ ನಾ ಖಾಲಿ. ಈಗ ಹೇಗಂದ್ರೆ ಪ್ರಭುಪಾದ ಆಸ್ಟ್ರೇಲಿಯಾಕ್ಕೆ ಹೋಗುವಾಗ ಅಲ್ಲಿ ಒಂದು ಈ ಚರ್ಚಿನವರು, ಫಾದರ್ನವರೆಲ್ಲ ಪ್ರಭುಪಾದ ಭೇಟಿಯಾದರು. ಮತ್ತೆ ಪ್ರಭುಪಾದ ಈಗ ಡಿಸ್ಕಷನ್ ಆಗುವಾಗ ಪ್ರಭುಪಾದ ಹೇಳ್ತಾರೆ, ನೀವು ಈ ಪ್ರಾಣಿಗಳನ್ನು ಕೊಲ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಅವರು ಎಲ್ಲ ಚರ್ಚಿನ ಫಾದರ್ನವರು ಹೇಳೋದು, ಇಲ್ಲ ಅದು ನಮಗೆ ಆಹಾರಕ್ಕೆ ಬೇಕಲ್ಲ. ಪ್ರಭುಪಾದ ಹೇಳಿದ್ರು, ಈಗ ಜೀಸಸ್ ಅಂತ ಹೇಳುವಂಥದ್ದು ಬೈಬಲಲ್ಲಿ ಅಮೆಂಡ್ಮೆಂಟ್ ಅಲ್ಲಿ ದೋ ಶಾಲ್ ನಾಟ್ ಟು ಬಿ ಕಿಲ್ಡ್, ಪ್ರಾಣಿಗಳನ್ನು ಕೊಲ್ಬೇಡಿ ಅಂತ. ಅವರದಕ್ಕೆ ಹೇಳಿದ್ರು, ಜೀಸಸ್ ಹಾಗೆ ಹೇಳಿದಲ್ಲ. ಜೀಸಸ್ ದೋ ಶಾಲ್ ನಾಟ್ ಟು ಬಿ ಮರ್ಡರ್. ಮರ್ಡರ್ ಅಂದ್ರೆ ಮನುಷ್ಯರನ್ನು ಕೊಲ್ಬೇಡಿ. ಅದು ಯಾವುದು? ಬೋಗಸ್ ಬೈಬಲ್. ಒರಿಜಿನಲ್ ಬೈಬಲ್ ಅಲ್ಲಿ ದೋ ಶಾಲ್ ನಾಟ್ ಟು ಬಿ ಕಿಲ್ಡ್. ಹೇಗೆ ನೋಡಿ, ನಮ್ಮ ಭಗವದ್ಗೀತೆಯಲ್ಲಿ ಇಂಟರ್ಪ್ರಿಟೇಷನ್ ಉಂಟು, ಅದೇ ರೀತಿ ಬೈಬಲ್ ಅಲ್ಲಿ ಕೂಡ ಇಂಟರ್ಪ್ರಿಟೇಷನ್ ಉಂಟು. ಜೀಸಸ್ ಹೇಳಿದನ್ನು ಚೇಂಜ್ ಮಾಡಿದ್ದಾರೆ, ಯಾಕಂದ್ರೆ ಅವರಿಗೆ ತಿನ್ಬೇಕು. ಲಾಸ್ಟ್ ಪ್ರಭುಪಾದ ಹೇಳಿದ್ರು, ಇಲ್ಲ ಇದು ತಪ್ಪು. ಈಗ ನಾನು ಹೇಳ್ಬೋದು ಜೀಸಸ್ ಭಕ್ತ ಅಂತ. ಅವ್ರು ಕೇಳುದು, ಯಾಕೆ? ನಾನು ಜೀಸಸ್ ಹೇಳಿದ ಆ 10 ಅಮೆಂಡ್ಮೆಂಟ್ಸ್ ಫಾಲೋ ಮಾಡ್ತಾ ಇದ್ದೇನೆ. ಪ್ರಭುಪಾದ ಹೇಳಿದ್ರು, ಜೀಸಸ್ ಎಂತೆಲ್ಲ 10 ಅಮೆಂಡ್ಮೆಂಟ್ಸ್ ಕೊಟ್ಟಿದ್ದಾನೆ ಅದನ್ನು ಫಾಲೋ ಮಾಡ್ತಾ ಇದ್ದೇನೆ. ಹಾಗೆ ನನಗೆ ಹೇಳ್ಬೋದು ನಾನು ಜೀಸಸ್ ಇದು ಭಕ್ತ ಅಂತ, ನಾನು ಕ್ರಿಶ್ಚಿಯನ್ ಅಂತ ಹೇಳ್ಬೋದು. ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ಈಗ ಇದೆಲ್ಲ ದೇಹದ ಭಾವನೆ, ನಾನು ಕ್ರಿಶ್ಚಿಯನ್, ನಾನು ಹಿಂದೂ, ನಾನು ಮುಸ್ಲಿಂ ಅಂತ. ಆದ್ರೆ ಪ್ರಭುಪಾದ ಅವರಿಗೆ ಈ ರೀತಿ ಹೇಳಿದ್ರು. ಹಾಗಾಗಿ ನೋಡಿ, ಈಗ ನಾವು ಜೀಸಸ್ ಅನ್ನು ಫಾಲೋ ಮಾಡೋದಾದ್ರೆ ಜೀಸಸ್ ಹೇಳಿದನ್ನು ನಾವು ಫಾಲೋ ಮಾಡ್ಬೇಕು. ಈ ಕೃಷ್ಣನ ಫಾಲೋ ಮಾಡೋದಾದ್ರೆ ಕೃಷ್ಣ ಭಗವದ್ ಅಂತ ಹೇಳಿದ್ರೆ ಅದನ್ನು ನಾವು ಫಾಲೋ ಮಾಡ್ಬೇಕು. ಹೆಚ್ಚಿನವರಿಗೆ ಹೇಳ್ತಾರೆ, ನಾವೀಗ ಹೊರಗೆ ಡಿಸ್ಟ್ರಿಬ್ಯೂಷನ್ ಹೋಗುವಾಗ, ನಾನು ಕೂಡ ಕೃಷ್ಣನ ಭಕ್ತ. ಕೃಷ್ಣ ಹೇಳಿದನ್ನು ಫಾಲೋ ಮಾಡ್ತೀರಾ ನೀವು? ಇಲ್ಲ. ಮತ್ತೆ ಹೇಗೆ ಆಗುವಂತ ನೀವು ಕೃಷ್ಣನ ಭಕ್ತ? ಕೃಷ್ಣ ಹೇಳಿದನ್ನು ಆಚೆ ಈಚೆ ಎಲ್ಲವನ್ನು ನಾವು ಫಾಲೋ ಮಾಡ್ಬೇಕು. ಮತ್ತೆ ನಮ್ಗೆ ಹೇಳ್ಬೋದು ಎಸ್ ನಾನು ಕೃಷ್ಣನ ಭಕ್ತ ಅಂತ. ನಾವು ಫಾಲೋ ಮಾಡ್ತಾ ಇಲ್ಲ. ನಾವು ನಮ್ದೇ ಮೈಂಡ್ ಅಲ್ಲಿ ಎಂತೆಲ್ಲ ಬರ್ತದೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ. ಹಾಗಿದ್ದು ನಮ್ಮ ಸಮಸ್ಯೆ. ಸತ್ವಂ ರಜಸ್ ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಂಧಂತಿ ಮಹಾಭಾವೋ ದೇಹೇ ದೇಹಿನಮವ್ಯಯಂ. ಐಕ ಪ್ರಕೃತಿ 3 ಗುಣಗಳಿವೆ, ಸತ್ವ, ರಜಸ್ ಮತ್ತು ತಮಸ್ಸು. ಮಹಾಭಾವದ ಅರ್ಜುನನೇ ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ನೋಡಿ, 3 ಗುಣ, ಪ್ರಕೃತಿಯಲ್ಲಿ 3 ಗುಣ. ಇದನ್ನು ಯಾರ ಅಂಡರ್ ಉಂಟು? ದೇವಿ ಅಂಡರ್ ಉಂಟು, ಮಹಾಮಾಯ. ನೋಡಿ, ಇವಳು ನಮ್ಮನ್ನು ಆಟವಾಡಿಸ್ತಾ ಇದ್ದಾಳೆ. ನಾವು ಕೆಲವೊಮ್ಮೆ ಸತ್ವಗುಣ ಬರ್ತೇವೆ, ರಜಗುಣ, ತಮಗುಣ ಬರ್ತೇವೆ. ಈಗ ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಉದಾಹರಣೆ ನಿಮಗೆ ಕರೆಕ್ಟ್ ಅರ್ಥ ಆಗ್ಬೋದು.
ಈಗ ಒಂದು ವಿಸ್ಕಿ ಬಾಟಲ್ ಉಂಟು, ಒಂದು ಎಳ್ನೀರು ಬಾಟಲ್ ಉಂಟು. ಫಸ್ಟಿಗೆ ಈ ಸತ್ವಗುಣದವ ಬರ್ತಾನೆ, ಅವು ಬಂದು ಹೀಗೆ ನೋಡ್ತಾನೆ, ಮತ್ತೆ ಅದನ್ನು ನೋಡುದೇ ಅಲ್ಲ ವಿಸ್ಕಿ ಬಾಟಲ್, ಇಲ್ಲಿ ಎಳ್ನೀರನ್ನು ಕುಡಿತಾನೆ, ಸೀದಾ ಹೋಗ್ತಾನೆ, ಆಚೆ ನೋಡುದೇ ಅಲ್ಲ. ಮತ್ತೆ ರಜೋಗುಣದವ ಬರ್ತಾನೆ, ಅವ ಬಂದು ಈ ವಿಸ್ಕಿ ಬಾಟಲ್ ಹೀಗೆ ನೋಡ್ತಾನೆ, ಎಳ್ನೀರನ್ನು ನೋಡ್ತಾನೆ, ವಿಸ್ಕಿ ಬಾಟಲ್ ನೋಡ್ತಾನೆ, ಎಳ್ನೀರು ನೋಡ್ತಾನೆ, ಈ ರೀತಿ ನೋಡಿ 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 ಲಾಸ್ಟ್ಗೆ ಯೋಚನೆ ಮಾಡ್ತಾನೆ ಯಾವುದು ಕುಡಿಬೇಕು. ಲಾಸ್ಟಿಗೆ ಎಳ್ನೀರು ಕುಡಿತಾನೆ, ಆದ್ರೆ ಅದನ್ನೇ ನೋಡ್ತಾ ನೋಡ್ತಾ ಕುಡಿತಾನೆ. ಇದು ರಜೋಗುಣ. ಲಾಸ್ಟಿಗೆ ತಮಗುಣದವ ಬರ್ತಾನೆ, ಅವ ಎಳ್ನೀರನ್ನು ನೋಡ್ತಾನೆ, ಫಸ್ಟ್ ಎಳ್ನೀರನ್ನು ನೋಡ್ತಾನೆ, ಈ ಬಚ್ಚೋಕ ಪೀನೆವಾಲ ಅಂತ ಹೇಳ್ತಾನೆ, ಅಂದ್ರೆ ಮಕ್ಕಳು ಕುಡಿಯುವಂಥದ್ದು. ವಿಸ್ಕಿ ನೋಡ್ತಾನೆ, ಗಡಗಡ ಕುಡಿತಾನೆ. ಹಾಗಾಗಿ ನೋಡಿ, ಇದು 3 ಎಕ್ಸಾಂಪಲ್. ರಜೋಗುಣ ಎಂತ, ತಮೋಗುಣ ಎಂತ, ಸತ್ವಗುಣ ಎಂತ. ಹಾಗಾಗಿ ಈ ಗುಣದಲ್ಲಿ ಇದ್ರೆ ನಮ್ದು ಮೈಂಡ್ ಕಂಟ್ರೋಲ್ ಇಲ್ಲ. ಗುಣದಿಂದ ನಾವು ಈಚೆ ಬರಬೇಕು. ಗುಣದ ಈಚೆ ಬರೋವರೆಗೆ ನಾವು ಕೃಷ್ಣ ಭಜಿ ತಗೊಳ್ಬೇಕು. ಈ ಗುಣಕ್ಕೆ ಬಂದಂಗೆ ಸಿಕ್ಕಿಕೊಳ್ಳುತ್ತಾನೆ. ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶಕಂ ಅನಾಮ್ಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಕ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನು ಎಲ್ಲಾ ಪಾಪಕ ಪ್ರತಿಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ನೋಡಿ, ಸತ್ವಗುಣ ಒಳ್ಳೆಯದಂತೆ. ಈ 3 ಗುಣದಲ್ಲಿ ಸತ್ವಗುಣ ಒಳ್ಳೆಯದು. ಯಾಕೆಂದ್ರೆ ಸತ್ವಗುಣದಿಂದ ಕ್ರಮೇಣ ಅವನಿಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅವ ಸತ್ವಗುಣದವ ಎಂತಾಗ್ತದೆ, ಕೃಷ್ಣ ಪ್ರಜ್ಞೆಗೆ ಬರ್ಬೋದು. ಅವ ಕೃಷ್ಣ ಪ್ರಜ್ಞೆ ಸೀರಿಯಸ್ ಆಗಿ ಮತ್ತವ ಶುದ್ಧ ಸತ್ವಕ್ಕೆ ಹೋಗ್ಬೋದು. ಹಾಗಾಗಿ ಸತ್ವಗುಣ ತುಂಬಾ ಇಂಪಾರ್ಟೆಂಟ್. ಸತ್ವಗುಣದಿಂದ ನಾವು ಆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಬಹುದು. ನೋಡಿ, ಇತರ ಗುಣಗಳಿಂದ ನಿರ್ಮಲವಾದದ್ದು, ಆ ಕಡೆಯಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನು ಎಲ್ಲಾ ಪಾಪ ಪ್ರತಿಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣ ಹೊಂದಿದವನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯನ್ನು ಬಂಧಿಸುತ್ತದೆ. Let's go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. ಎಸ್, ನೋಡಿ, ಸತ್ವಗುಣ ಅಂದ್ರೆ ನಮಗೆ ಒಳ್ಳೆ ಎಂತಂದ್ರೆ ಒಳ್ಳೆ ವಾತಾವರಣಕ್ಕೆ ಹೋಗ್ಲಿಕ್ಕೆ ಇರ್ತದೆ, ಇಷ್ಟ ಇರ್ತದೆ. ಈ ರೀತಿ ರಜೋ ರಾಗಾತ್ಮಕ ವಿಧಿ ತೃಷ್ಣ ಸಂಘ ಸಮುದ್ಭವಂ ತನ್ ನಿಬಂಧಂತಿ ಕೌಂತೆಯ ಕರ್ಮ ಸಂಗೇನ ದೇಹಿನಾಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣ ಮಿತಿಯಿಲ್ಲದ ಆಸೆಗಳು ಮತ್ತು ಬೈಕ್ಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹದಾರಿಯಾದ ಜೀವಿಯು ಐಕ ಕಾಮಕರ್ಮಗಳು ಸಿಕ್ಕಿಕೊಳ್ಳುತ್ತಾನೆ. ರಜೋಗುಣ ಅಂದ್ರೆ ಪ್ಯಾಷನ್, ಕೆಲಸ ಕೆಲಸ ಕೆಲಸ, ಹಣ ಹಣ ಹಣ. ಒಬ್ಬ ಪ್ರಭು ಹೇಳ್ತಾರೆ, ಮನಿ 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 ಸ್ವೀಟರ್ ದನ್ ಹನಿ. ಈ ಹಣದಿಂದ ಎಷ್ಟು ಹೋಗ್ತೇವೆ ಅಂದ್ರೆ ನೋಡಿ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ರು ಲೆಕ್ಚರರ್ ಆಗಿದ್ರು, ನಮ್ಮ ಕೃಷ್ಣ ಪ್ರಜ್ಞೆಗೆ ಬರ್ತಾ ಇದ್ರು. ಅಂದ್ರೆ ಸೀರಿಯಸ್ ಆಗ್ಲಿಲ್ಲ, ಬರ್ತಾ ಇದ್ರು, ಸಂಡೇಸ್ ಎಲ್ಲ ಬರ್ತಾ ಇದ್ರು. ಈಗ ಅವ್ರದ್ದು ವಿಷಯ ಹೇಳ್ತಾ ಇದ್ದೇನೆ. ಅವರು ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು. ಲೆಕ್ಚರ್ ಆಗಿರುವಾಗ ಅವ್ರಿಗೊಂದು ಸ್ಯಾಲ್ರಿ ಇತ್ತು, ಒಂದು 30-40 ಸಾವಿರ ಇತ್ತು. ಅವರಿಗೆ ಅದು ಸಾಕಾಗುದಿಲ್ಲ ಅಂತ ಆಯ್ತು. ನೋಡಿ, ಕೃಷ್ಣ ಭಜನೆ ಸೀರಿಯಸ್ ಆದ್ಮೇಲೆ ನಮ್ಗೆ ಅದು ಸಾಕಾಗ್ತದೆ. ಎಸ್, ಕೃಷ್ಣ ಭಜನೆ ನಾವು ಸೀರಿಯಸ್ ಆದ್ಮೇಲೆ ನಮ್ಗೆ ಅದು ಸಾಕಾಗ್ತದೆ, ಈಗ ಸಾಕಾಗುದಿಲ್ಲ. ಓಕೆ, ಎಸ್. ಹಾಗಾಗಿ ಎಂತ ಆಯ್ತು ಅಂದ್ರೆ, ಅವರು ಬ್ಯಾಂಗ್ಳೂರಿಗೆ IT ಕಂಪನಿಗೆ ಹೋದ್ರು. IT ಕಂಪನಿಗೆ ಹೋಗಿ ಇಲ್ಲಿ ಅವರಿಗೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಗೆ ಸಂಬಳ ಕಡಿಮೆ. ಆದ್ರೆ ಅಲ್ಲಿ ಅವರಿಗೆ ಸಂಬಳ ಇದಕ್ಕಿಂತ 3 ಪಟ್ಟು ಜಾಸ್ತಿ, ಆಲ್ಮೋಸ್ಟ್ 4 ಪಟ್ಟು ಇತ್ತು. ಆದ್ರೆ ಬೆಳಿಗ್ಗೆ 7 ಗಂಟೆಗೆ ಹೋಗಿ ರಾತ್ರಿ 9:30, 2 ವರ್ಷ ಕೆಲಸ ಮಾಡಿದ್ರು. ಮತ್ತೆ ಬಂದು ಇದಕ್ಕೆ ಸೇರಿದ್ದಾರೆ. ಈಗ ಅವ್ರು ಹೇಳ್ತಾರೆ, ಬೇಡಪ್ಪ, ಹಣದಿಂದ ಹೋಗೋದು ಬೇಡ, ಎಲ್ಲ ಕೊಲ್ಯಾಪ್ಸ್ ಆಗ್ತದೆ. ಹಾಗಾಗಿ ಜನರಿಗೆ ಅಂತಂದ್ರೆ ಹಣ 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 ಹಣದಿಂದ ಹೋಗ್ತಾರೆ, ಕತ್ತೆದಾರ ಕೆಲಸ ಮಾಡುವಂಥದ್ದು. ನೋಡಿ, IT ಕಂಪನಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9-9:30 ಮತ್ತೆ ಬಂದು ಟೋಟಲಿ ಇದು ಎಂತ ಹೇಳುವಂಥದ್ದು ರಾಜಸಿ. ನಾವು ಇದರಿಂದ ಹೊರಗೆ ಬರಬೇಕು. ಪೀಸ್ಫುಲ್ ಆಗಿ ಶಾಸ್ತ್ರ ಹೇಳುವಂತ 8 ಗಂಟೆಗೆ ಕೆಲಸ ಮಾಡಿ ಆರಾಮ್ಸೆ. ಈಗ ಲೆಕ್ಚರರ್, ಟೀಚಿಂಗ್ ಪ್ರೊಫೆಷನ್ ತುಂಬಾ ಒಳ್ಳೆ ಸಾತ್ವಿಕ ಪ್ರೊಫೆಷನ್, ಆರಾಮ್ಸೆ ಕೆಲಸ. ಹಾಗಾಗಿ ನಾವು ಆ ರೀತಿ ಕೆಲಸ ಅಂದ್ರೆ ನೋಡಿ, ಹೇಗೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ನಾಳಿದ್ದು ನಿಮ್ಮ ಚೆಕ್ ರೆಡಿ ಇರ್ತದೆ ಅಂತ. ಈಗ ಹೇಗಂದ್ರೆ, ಒಬ್ಬ ಕೂಲಿ ಕೆಲಸ ಮಾಡಿದ, ಒಬ್ಬ ಕೂಲಿ ಕೆಲಸ ಮಾಡಿದ, ಅವನಿಗೆ ಸಂಬಳ 800 ರೂಪಾಯಿ ಸಿಕ್ತು ಎಂಡ್ ಆಗುವಾಗ. ಇನ್ನೊಬ್ಬ 4 ಗಂಟೆ ಕೆಲಸ ಮಾಡಿದ, ಅವನಿಗೆ 1 ಕೋಟಿ ಚೆಕ್ ಸಿಕ್ತು. ಇದು ಹೇಗೆ ಅಂದ್ರೆ, ಕರ್ಮಾನುಸಾರ ನಿಮ್ಗೆ ಎಷ್ಟು ಸಿಗ್ತದೆ ಅಷ್ಟೇ ಸಿಗುವಂಥದ್ದು.
ಇದರ ಅರ್ಥ ಎಂತ? ನಾವು 8 ಗಂಟೆ ಕೆಲಸ ಮಾಡ್ಬೇಕು, 8 ಗಂಟೆ ಮಾಡ್ಲೇಬೇಕು. ಹಾಗಾಗಿ ಸಿಗುವಂಥದ್ದು ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ, ನಾಳೆದು ಚೆಕ್ ರೆಡಿ ಇರುತ್ತದೆ, ಸೈನ್ ಆ ದಿವಸ ಕೃಷ್ಣ ಆಗ್ತಾನೆ. ನೀವು ಜಾಸ್ತಿ ಮಾಡಿ 18 ಗಂಟೆ ಕೆಲಸ ಮಾಡಿ, 8 ಗಂಟೆ ಕೆಲಸ ಮಾಡಿ, ನಿಮ್ಗೆ ಸಿಗುವುದು ಅಷ್ಟೇ ನಿಮ್ಮ ಕರ್ಮಾನುಸಾರ. ಹಾಗಾಗಿ ನಾವು ಈ ರೀತಿ, ಅದಕ್ಕೆ ಸಿಂಪಲ್ ಎಂತಂದ್ರೆ ಸಿಂಪಲ್ ಫಾರ್ಮುಲಾ, 8 ಗಂಟೆ ಕೆಲಸ ಆರಾಮ್ಸೆ, ಅದ್ರಲ್ಲಿ ಎಷ್ಟು ಬರ್ತದೆ ಅದನ್ನು ಸಂತುಷ್ಟ ಆಗ್ತೇನೆ. ಈ ನಮ್ದು ಯೋಚನೆ ಇರಬೇಕು. ಅಂದ್ರೆ ಈ ರೀತಿ ಇರಬಾರ್ದು, ಕತ್ತೆದರ ಕೆಲಸ 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 ಇರಬಾರ್ದು. ಕುಂತಿಮ ಅರ್ಜುನ ರಜೋಗುಣ ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ. ಯಾಕೆ ನೋಡಿ, ಈಗ ಕಮ್ಮಿ ಸಂಬಳದಿಂದ ನಾವು ಜಾಸ್ತಿ ಸಂಬಳ ಹೋಗುದು ಯಾಕೆ? ನಮ್ದು ಆಸೆ, ಮಿತಿ ಇಲ್ಲದ ಆಸೆ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಇದನ್ನು ನಾವು ಮತ್ತೆ ಗಳಿಸ್ಲಿಕ್ಕೆ ಈ ರೀತಿ ಮಾಡುವಂಥದ್ದು ಸಿಕ್ಕಿಕೊಳ್ಳುತ್ತಾನೆ. You're supposed to take her to Vegas this weekend. You know, lose your mind, Vegas. You'll be rich. You'll reach the top. Just one hitch. You just got stuck. Just get it. ಎಸ್, ಇದು ನೋಡಿ, ಎಲ್ಲ ಈ ಮೋಟಿವೇಶನ್ ಸ್ಪೀಕರ್ ಕಂಪನಿಯಲ್ಲಿ ನಾವು ಕೆಲಸ ಮಾಡೋದಿದ್ರೆ ಅಲ್ಲಿ ಒಬ್ಬ ಇರ್ತಾನೆ, ಮೀಟಿಂಗ್ ಎಲ್ಲ ಕರೀತಾರೆ ತಿಂಗಳಿಗೊಮ್ಮೆ. ಅಲ್ಲಿ ಹೇಳುದಿದೆ, ನೀನು ಮಾಡ್ತೀಯ, ನೀನು ಆಕಾಶ ಮುಟ್ತೀಯ. ಎಂತ ಆಕಾಶ ಮುಟ್ಟುವಂಥದ್ದು? ಅವನಿಗೆ ಮುಟ್ಲಿಕ್ಕೆ ಆಗುದಿಲ್ಲ, ಆದರೆ ಅವ ಹೇಳುವಂಥದ್ದು. ಮತ್ತೆ ನಾವು ಎಂತ ಅಂದ್ರೆ ಮೂರ್ಖರು, ಅವು ಹೇಳಿದ್ದಾನೆ ನಾನು ಮಾಡ್ತೀನಿ, ಆಕಾಶ ಮುಟ್ತೇವೆ, ಮತ್ತೆ ನಾವು ಕತ್ತಿದಾರ ಕೆಲಸ ಮಾಡುವಂಥದ್ದು. ಹೇಗಂದ್ರೆ ಎಂತ ಹೇಳ್ತಾರೆ, ಈ ನಮ್ಮ ತುಳುವಲ್ಲಿ ಒಂದು ಇದುಂಟು, ಎಂತಂದ್ರೆ ಈ ಅಂದ್ರೆ ನಮ್ಮ ಕೈಯ ಈ ತುದಿಯಲ್ಲಿ ಬೆಲ್ಲವನ್ನು ಇಡುವಂಥದ್ದು ಮತ್ತೆ ನೆಕ್ಕು ಅಂತ ಹೇಳುವಂಥದ್ದು. ಇಲ್ಲಿ ನಾವು ಎಷ್ಟು ಇದು ಮಾಡಿದ್ರು ನಮ್ಗೆ ನಕ್ಲಿಕ್ಕೆ ಆಗುದಿಲ್ಲ ನೋಡಿ. ಈಗ ನಾವು ಕೈಯನ್ನು ಹೀಗೆ ಮಾಡಿ ಇಲ್ಲಿ, ಹಾಗಾಗಿ ಇವರೆಲ್ಲ ಮಾಡುವಂಥದ್ದು ಹಾಗೆ, ಬೆಲ್ಲವನ್ನು ನೆಕ್ಲಿಕ್ಕೆ ಹೇಳುವಂಥದ್ದು ಇಲ್ಲಿ ಇಟ್ಟಿದ್ದಾರೆ. ಅದು ಆಗುದಿಲ್ಲ, ಆಕಾಶ ಯಾರಿಗೆ ಮುಟ್ಲಿಕ್ಕೆ ಆಗುತ್ತೆ? ಆದ್ರೆ ಇಂಥವರೆಲ್ಲ ಇದ್ದಾರೆ. ಮತ್ತೆ ನಾವು ಮೂರ್ಖರು, ಅವು ಹೇಳಿದಾನೆ ನನಗೆ ಆಗ್ತದೆ, ಇಲ್ಲ. ಸಮಸ್ತು ಅಜ್ಞಾನಜಂ ವಿಧಿ ಮೌನಂ ಸರ್ವದೇ ಇನಾಂ ಪ್ರಮಾದ ನಿದ್ರಾಭಿಸ್ತನ್ ನಿಬಂಧಂತಿ ಭಾರತ. ಭರತವಂಶಜ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮ್ಮ ಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. ತಮ್ಮ ಗುಣ ಅಂದ್ರೆ ಹುಚ್ಚು, ಪ್ರಮಾದ, ನಿದ್ರೆ ಇದೆ. ಕನಸು ಕಾಣುವುದು, ಹಗಲತೆ. ಎಸ್, ನಾನು ಮೋದಿ ಆದೆ, ಮತ್ತೆ ಮೋದಿಗೆ ಹೇಗೆ ಸನ್ಮಾನ ಸಿಗ್ತದೆ ಹಾಗೆ ನಮ್ಗೆ ಸಿಗ್ತದೆ. ನಾನು ಹೋಗುವಾಗ ನನ್ನ ಎದುರು ಒಂದು 20 ಗಾಡಿ, ಹಿಂದೆ ಒಂದು 20 ಗಾಡಿ, ಮತ್ತೆ ಎಲ್ಲರೂ ನನಗೆ ಜೈ ಹಾಕುವಂಥದ್ದು, ನನಗೆ ಮಾರ್ಗದಲ್ಲಿ ಹೋಗುವಂಥದ್ದು, ಮತ್ತೆ ಎಲ್ಲರೂ ನನಗೆ ಹೂ ಹಾಕುವಂಥದ್ದು. ಹೆಚ್ಚಿನವರು ಇದ್ದಾರೆ ಹಗಲೊತ್ತೇ ಕನಸು ಕಾಣುವಂಥದ್ದು. ಇದೆಲ್ಲ ತಮೋಗುಣ. ಮತ್ತೆ ಹುಚ್ಚು ಅಂದ್ರೆ ಬೇಡದೆ ಮಾಡುವಂಥದ್ದು, ಜಾಸ್ತಿ ಇದ್ರೆ ಮಲಗುವಂಥದ್ದು, ಈ ಪೈತನ್ ಥರ ತುಂಬಾ ಮಲಗುವಂಥದ್ದು, ಇದೆಲ್ಲ ತಮೋಗುಣ. I got 6 packs in the fridge, play some video games, watch some TV, shut the curtain and just shut out the world. That's good, huh? ನೋಡಿ, ಈಗ ಮಕ್ಕಳೆಲ್ಲ ಹೆಚ್ಚಿನವರು ಕಾರ್ಟೂನ್ ನೋಡುವಂಥದ್ದು ಬೆಳಿಗ್ಗೆ ಶುರು ಆಗ್ತದೆ, ಮತ್ತೆ ವಿಡಿಯೋ ಗೇಮ್ ಇದಿದೆ. ಇದೆಲ್ಲ ತಮಗುಣ. ನಮ್ಮ ಮಕ್ಕಳನ್ನು ಎಂತ ಮಾಡ್ತಾ ಇದ್ದೇವೆ? ನಾವೇ ನಮ್ಮ ಕೈಯಿಂದ ಅವ್ರ ನಾಶ ಮಾಡ್ತಾ ಇದ್ದೇವೆ. ನಮ್ಮ ಕೈಯಿಂದ ನಾವು ಅವರನ್ನು, ಪ್ರಭುಪಾದ ಹೇಳ್ತಾರೆ, ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಈಸ್ ಎ ಸ್ಲಾಟರ್ ಹೌಸ್. ವಿ ಆರ್ ಸೆಂಡಿಂಗ್ ಚಿಲ್ಡ್ರನ್ಸ್ ಟು ಸ್ಲಾಟರ್ ಹೌಸ್. ಅಂದ್ರೆ ಕಸಾಯಿಖಾನೆ ಕಳಿಸ್ತಾ ಇದ್ದೇವೆ. ಯಾಕೆಂದ್ರೆ ಶಾಲೆಯಲ್ಲಿ ಮಕ್ಕಳು ಬಂದೆಂತ, ನಾನು ನಿನ್ನೆ ರಾತ್ರಿ ಅದನ್ನು ನೋಡಿದೆ, ಇದು ಕೂಡ ಮಗು ಕೂಡ ಅದು ಹೇಳುವಂಥದ್ದು, ನಾನು ಅದು ನೋಡಿದೆ, ನೀನು ನೋಡಿದ್ಯಾ ಅದು. ಹಾಗಾಗಿ ಒಂದಕ್ಕೆ ಒಂದು ಕಾಂಪಿಟೇಷನ್. ಮತ್ತೆ ಇದು ತಮೋಗುಣ. ಇದರಿಂದ ನಾವು ಮೇಲೆ ಬರುವುದಿಲ್ಲ, ಆಧ್ಯಾತ್ಮಿಕವಾಗಿ ನಮಗೆ ಪ್ರೋಗ್ರೆಸ್ ಇಲ್ಲ. ಮತ್ತೆ ನೋಡಿ, ಈ ಜನರೆಲ್ಲ ಹೆಚ್ಚಿನ ಹೇಗಂದ್ರೆ ಇಲ್ಲಿ ಮಂಗಳೂರಲ್ಲಿ ಜಾಸ್ತಿ ಉಂಟು, ಅಲ್ಲಿ 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 ಎಂತ ಹೇಳುವಂಥದ್ದು. ಹಿಂದಿನ ಕಾಲದಲ್ಲಿ ನೋಡಿ, ಈ ಒಂದು 100 ವರ್ಷದ ಹಿಂದೆ ಈ ಬ್ರಿಟಿಷರು ತಂದದ್ದು ಈ ಫ್ಯಾಷನ್ ಎಲ್ಲ 100 ವರ್ಷದ ಹಿಂದೆ ಈ ಸರಾಯಿ ಅಂಗಡಿ ಅಂದ್ರೆ ಅದು ತುಂಬಾ ಲೋವೆಸ್ಟ್. ಅಂದ್ರೆ ಅಲ್ಲಿ
ಯಾರು ಊರಲ್ಲಿ ಹೋಗುದಿಲ್ಲ, ಲೆಕ್ಕದು ಹೋಗುವಂಥದ್ದು, ಸ್ವಲ್ಪ ಜನ ಮಾತ್ರ ಯಾರನ್ನು ಇದು ಅದು ಕೂಡ ಅಡಗಿ ಹೋಗುವಂಥದ್ದು. ಎಂತ ಮುಖಕ್ಕೆಲ್ಲ ಬಟ್ಟೆ ಹಾಕಿ, ಮತ್ತೆ ಅಲ್ಲಿ ಕೂಡ ಲೈಟ್ ಕೂಡ ಡಿಮ್ ಲೈಟ್ ಇರ್ತದೆ, ಈ ರೀತಿ ಇರ್ತದೆ, ಹಾಗೆ ಹೋಗುವವರು. ಈಗೆಂತ ಆಗಿದೆ, ಈಗ ಇದ್ರಾಗೆ ಆಗಿದೆ, ಯಾವುದು ಮಾಲ್ ತರ ಆಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್. ಈ ಸ್ಟೂಡೆಂಟ್ಸ್ ಎಲ್ಲ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಆದ್ರೆ ಅಲ್ಲಿ ಕ್ಯಾರ್ ಇಲ್ಲದೆ ಹೋಗ್ತಾರೆ. ಇದೆಲ್ಲ ತಮೋಗುಣ. ಎಸ್. ಸತ್ವಂ ಸುಖೇ ಸಂಜಯತಿ ರಾಜಕರ್ಮಾಣಿ ಭಾರತ ಜ್ಞಾನಮಾವೃತ ತಮಾ ಪ್ರಮಾದೇ ಸಂಜಯದೂತ. ಭರತವಂಶದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣ ಕಾಮ್ಯಕರ್ಮ ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನ ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಸತ್ವಗುಣ ಸುಖ, ರಜೋಗುಣ ಕಾಮ್ಯಕರ್ಮ ಕೆಲಸ, ಮತ್ತೆ ತಮಗುಣ ಹುಚ್ಚು. ಎಸ್. ಭರತವಂಶಜನ ಅರ್ಜುನನೇ ಒಮ್ಮೊಮ್ಮೆ ಸತ್ವಗುಣ ರಜೋಗುಣ ತಮಗುಣವನ್ನು ಸೋಲಿಸಿ ತಾನು ಪ್ರಬಲವಾಗ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ, ಇನ್ನು ಕೆಲವು ಬಾರಿ ತಮೋಗುಣವು ಸತ್ವಗುಣವು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರ್ತದೆ. ಅಂದ್ರೆ ನೋಡಿ, ಈ ಕೆಲವೊಮ್ಮೆ ಸತ್ವಗುಣ ವಿನ್ ಆಗ್ತದೆ. ಈಗ ಬೆಳಿಗ್ಗೆ ಸತ್ವಗುಣ ವಿನ್ ಆಗಿ ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ, ಅದೇ ಮಧ್ಯಾಹ್ನ ಹೊತ್ತು ರಜೋಗುಣ ಇರ್ತದೆ, ರಾತ್ರಿ ತಮೋಗುಣ. ಅದಕ್ಕೆ ನಾವು ನೋಡಿ ಪ್ರಭಾದ ಹೇಳುವಂಥದ್ದು, ತಮೋಗುಣದು ಬೆಟರ್ ಯುಟಿಲೈಸೇಷನ್ ಅಂದ್ರೆ ಮಲಗುವಂಥದ್ದು. ಈಗ ತಮೋಗುಣದಲ್ಲಿ ಅವರು ಜಾಗೃತಿ ಇರ್ತಾರೆ, ಸತ್ವಗುಣದಲ್ಲಿ ಮಲಗ್ತಾ ಇರ್ತಾರೆ. ಹಾಗಾಗಿ ಜನರಿಗೆಲ್ಲ ಪ್ರಾಬ್ಲಮ್ ಆಗುವಂಥದ್ದು. ಹೇಗಂದ್ರೆ ಈಗ ನಮ್ದು ಟೈಮಿಂಗ್ ಅಂತಂದ್ರೆ 9 ಗಂಟೆಯಿಂದ 3 ಗಂಟೆ ಸ್ಟ್ಯಾಂಡರ್ಡ್ ಟೈಮಿಂಗ್ ಮಲಗುವಂಥದ್ದು. ಆದ್ರೆ ಹೆಚ್ಚಿನವರು ಮಲಗುವಂಥದ್ದು ಆಲ್ಮೋಸ್ಟ್ 2 ಗಂಟೆ ನಂತರ, ಮತ್ತೆ ಈ 10 ಗಂಟೆ ತನಕ ಮಲಗ್ತಾರೆ, ಕೆಲವರು 9 ಗಂಟೆ, ಆದಿತ್ಯವಾರಲ್ಲಿ ಜಾಸ್ತಿ. ಹಾಗೆ ಸತ್ವಗುಣದಲ್ಲಿ ಮಲಗ್ತಾ ಇರ್ತಾರೆ, ಮತ್ತೆ ಎಲ್ಲಿ ಅವರು ಒಳ್ಳೇದಾಗೋದು? ಪ್ರಭಾತ ಹೇಳ್ತಾರೆ, early bed early rise makes man healthier and wealthy. ಈಗ ನೋಡಿ, ಬೆಳಿಗ್ಗೆ ನಾವು ಬೇಗ ಹೇಳ್ಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕಿದ್ರೆ ರಾತ್ರಿ ಬೇಗ ಮಲಗಬೇಕು. ಇದರಿಂದ ನಾವು ನಮ್ಮ ಹೆಲ್ತ್ ಕೂಡ ಒಳ್ಳೇದಿರ್ತದೆ. ಮತ್ತೆ ನೋಡಿ, ಯಾವುದೇ ಸಕ್ಸಸ್ಫುಲ್ ಕಂಪನಿದ ಹೆಡ್ ಅವ್ರು ನೋಡಿ, ಅವ್ರು ಬೆಳಿಗ್ಗೆ ಬೇಗ ಹೇಳ್ತಾರೆ, ಅಟ್ಲೀಸ್ಟ್ ಒಂದು 5 ಗಂಟೆ ಆದ್ರೂ ಹೇಳ್ತಾರೆ. ನಮಗೆ 3 ಗಂಟೆ ಹೇಳಿದ್ರು ಕೂಡ 5 ಗಂಟೆ ಹೇಳ್ತಾರೆ. ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್, ಅಂದ್ರೆ ಈ ಸೂರ್ಯಾಸ್ತ ಮುಂಚೆ ಹೇಳ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಈಗ ಒಂದು ಕಂಪನಿಯ ದೊಡ್ಡ ಚೇರ್ಮನ್ ಅವ್ರು ಹೇಳ್ತಾರೆ, ನಾನು ಬೆಳಿಗ್ಗೆ 5:30 7 ಗಂಟೆ ತನಕ ನನ್ನ ಹೋಲ್ ಪ್ಲಾನ್ ಮಾಡ್ತೇನೆ, ಇಡೀ ನನ್ನ ಕಂಪನಿಯದು ಯಾವುದೆಲ್ಲ ಸ್ಟ್ರಾಟಜಿ ನಾನು ಮಾಡುವಂಥದ್ದು ಹಾಲು. ನೋಡಿ, ಅವರು ಕೃಷ್ಣ ಭಜನೆ ಯೂಸ್ ಮಾಡೋದಿಲ್ಲ, ಅವ್ರ ಕಂಪನಿ ಅವ್ರಿಗೆ ಸಕ್ಸಸ್ ಸಿಗ್ತದೆ. ಹಾಗಾಗಿ ನಾವು ಅದನ್ನು ಕೃಷ್ಣ ಭಜನೆ ಯೂಸ್ ಮಾಡಿದ್ರೆ ನಮಗೆ ಭಕ್ತಿಯಲ್ಲಿ ನಾವು ಅಡ್ವಾನ್ಸ್ ಆಗ್ತೇವೆ. ಹಾಗಾಗಿ ತಮೋಗುಣವನ್ನು ನಾವು ಮಲಗುವುದಲ್ಲಿ ಯೂಸ್ ಮಾಡುವಂಥದ್ದು. ಬೆಸ್ಟ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್ ಪ್ರಭಾವ ಹೇಳುವಂಥದ್ದು. ಬೆಸ್ಟ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್ ಅಂದ್ರೆ ಆಕ್ಚುಲಿ ದೇವ್ ಬ್ಯಾಡ್. ಯಾಕೆ ಬ್ಯಾಡ್? ಯಾಕೆಂದ್ರೆ ಇದರಲ್ಲಿರುವಂಥದ್ದು ಮಲ, ಮೂತ್ರ, ಮತ್ತೆ ರಕ್ತ, ಎಳ್ಳು, ಮತ್ತೆ ಇದು ಬೋನು, ಮತ್ತೆ ಮಸಲ್, ಇದು ಫುಲ್ ಬ್ಯಾಡ್, ಅಂದ್ರೆ ಸ್ಟಿಂಕಿಂಗ್ ಇದು. ಆದ್ರೆ ಒಳ್ಳೆ ಯೂಸ್ ಎಂತ? ಬೆಟರ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್. ದೇವವನ್ನು ಯಾವಾಗ ನಾವು ಕೃಷ್ಣನಿಗೆ ಯೂಸ್ ಮಾಡ್ತೇವೆ ಆಗ ಅದು ಬೆಟರ್ ಯೂಸ್ ಆಗ್ತದೆ, ಇಲ್ಲಾಂದ್ರೆ ಬೆಟರ್ ಯೂಸ್ ಅಲ್ಲ, ಇದು ಬ್ಯಾಡ್. ಹಾಗಾಗಿ ಅದೇ ರೀತಿ ನಾವು ರಾತ್ರಿ ಮಲಗಬೇಕು, ಯಾವ ಟೈಮ್ ಉಂಟು ಆ ಟೈಮ್ಗೆ ಮಲಗಬೇಕು. ನೋಡಿ, ಮನಸ್ಸನ್ನು ಈ 3 ಗುಣಗಳು ಆಚೆ ಎಳಿತಾವೆ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನ ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸುವುದು. ಜ್ಞಾನ ಬರಬೇಕಾಗ ಸತ್ವಗುಣ. ಭರತವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣ ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣ ಹೆಚ್ಚುತ್ತದೆ. ನೋಡಿ, ಲೋಭ, ಕಾಮ, ಕ್ರೋಧ, ಲೋಭ. ಲೋಭಕ್ಕೆ ಯಾರು? ದುರ್ಯೋಧನ ಎಂತ ಮಾಡಿದ್ರು? ಸೇಮ್ ಇದೇ ರೀತಿ ಕೃಷ್ಣ ಹೋಗಿ ಕೇಳಿದ, ಮತ್ತೆ ಎಲ್ಲರೂ ಹೋಗಿ ಕೇಳಿದ್ರು. ಸ್ವಲ್ಪ ಅಂದ್ರೆ ಈ ಅವರಿಗೊಂದು 5 ಹಳ್ಳಿ ಆದ್ರೂ ಕೊಡು ಅಂತ. ಯಾಕೆಂದ್ರೆ ನೋಡಿ, ದುರ್ಯೋಧನ ಯಾಕೆ ಕೊಡ್ಲಿಲ್ಲ? ಯಾರು ಹೇಳ್ತೀರಿ? ದುರ್ಯೋಧನ ಯಾಕೆ ಪಾಂಡವರಿಗೆ ಈ 5 ಹಳ್ಳಿ, ಲಾಸ್ಟಿಗೆ 1 ಹಳ್ಳಿ ಕೇಳಿದ್ರು, ಅದು ಕೂಡ ಕೊಡ್ಲಿಲ್ಲ? ಯಾಕೆ? ಯಾರು ಹೇಳ್ಬೋದಾ ಉತ್ತರ? ಎಸ್, ಯಾರು ಹೇಳ್ಬೋದು ಉತ್ತರ? ದುರ್ಯೋಧನ ಯಾಕೆ ಕೊಡ್ಲಿಲ್ಲ? ಎಸ್, ಯಾರು ಹೇಳ್ಬೋದು? ನಂಗೆ ಉತ್ತರ ಬೇಕು ಅದಕ್ಕೆ. ಅಂದ್ರೆ ಪ್ರಭುಜಿ ಅಸೂಯೆ ಅಲ್ಲ, ಅಸೂಯೆ ಉಂಟು, ಆದ್ರೆ ಒಂದು ಫೈನ್ ಉತ್ತರ. ತಾಮಸ ಗುಣ ಪ್ರಭುಜಿ. ತಾಮಸ ಅಲ್ಲ, ರಜೋಗುಣ. ದುರ್ಯೋಧನ ರಜೋಗುಣ,
ತಾಮಸ ಗುಣ ಧೃತರಾಷ್ಟ್ರ. ಎಸ್. ರಜಗುಣ ಅಂದ್ರೆ ಬೇಕು ಬೇಕು ಬೇಕು, ಗ್ರೀಡಿನೆಸ್. ಎಸ್, ಯಾರು ಹೇಳ್ಬೋದು? ಲೋಭ, ಆಸೆ. ಅಲ್ಲ, ಆಸೆ ಯಾರು ಅಲ್ಲ, ಹೇಳ್ಬೋದು? ಲೋಭ. ಯಾರಿಗಾದ್ರು ಗೊತ್ತುಂಟಾ ಸ್ಟ್ರಾಟಜಿ? ಎಂತ ಸ್ಟ್ರಾಟಜಿ ಅಂತ? ಇದು ಪೊಲಿಟಿಕಲ್ ಸ್ಟ್ರಾಟಜಿ. ಯಾರು ಹೇಳ್ಬೋದಾ? ಇದ್ರಲ್ಲಿ ಪೊಲಿಟಿಕ್ಸ್ ಉಂಟು ಸ್ವಲ್ಪ, ಇಲ್ವಾ? ಓಕೆ, ಎಸ್, ನಾನು ಹೇಳ್ತೇನೆ ನೋಡಿ. ಎಂತಂದ್ರೆ ಈ ಪೊಲಿಟಿಕ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗ ಒಂದು ಒಳ್ಳೆ ಒಬ್ಬ ನೇತ, ಒಳ್ಳೆ ಪೊಲಿಟಿಷಿಯನ್ ಅವ ಇದ್ರೆ ಎಂತ ಆಗ್ತದೆ? ಜನರೆಲ್ಲ ಅವನನ್ನು ಕೆಳಗೆ ಬರ್ಲಿಕ್ಕೆ ನೋಡ್ತಾರೆ, ಅವನಿಗೆ ಚಾನ್ಸೇ ಕೊಡುವುದಿಲ್ಲ. ಇಲೆಕ್ಷನ್ಗೆ ಕೆಲವೊಮ್ಮೆ ಎಂತ ಆಗ್ತದೆ, ಈ ಸೀಟ್ ಹಂಚುವಾಗ ಕೂಡ ಅವನಿಗೆ ಕೊಡುವುದಿಲ್ಲ. ಅವು ಬಂದ್ರೆ ಇವ ಸೈಡ್ ಲೈನ್ ಆಗ್ತಾನೆ. ಅದೇ ರೀತಿ ದುರ್ಯೋಧನ ಎಂತ ಮಾಡಿದಂದ್ರೆ, ಅವನಿಗೊಮ್ಮೆ ಆಯ್ತಂತೆ ಇವರಿಗೆ ಒಂದು ಹಳ್ಳಿ ಕೊಡುವ, ಮತ್ತೆ ಅವ ಯೋಚನೆ ಮಾಡಿದಂತೆ, ಈಗ ನಾನು ಒಂದು ಹಳ್ಳಿ ಕೊಡ್ತೇನೆ, ಇವರು ಸತ್ಯ ಧರ್ಮದ ದಾರಿಯಲ್ಲಿದ್ದಾರೆ, ಆ ಒಂದು ಹಳ್ಳಿಯಲ್ಲಿ ಅವರು 5 ಹಳ್ಳಿ ಮಾಡ್ತಾರೆ, 50 ಹಳ್ಳಿ ಮಾಡ್ತಾರೆ, ಮತ್ತೆ 500 ಹಳ್ಳಿ ಮಾಡ್ತಾರೆ. ಈ ರೀತಿ ಅವರು ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಸತ್ಯ ಧರ್ಮದ ದಾರಿ ಇರ್ತಾನೆ ಅವ. ಅವನಿಗೆ ಸ್ವಲ್ಪ ನೀವು ಚಾನ್ಸ್ ಕೊಟ್ರೆ ಅವ ಜನರನ್ನೆಲ್ಲ ಒಳ್ಳೇದು ಮಾಡಿಸಿ, ಎಂತಂದ್ರೆ ಅವ್ರಿಗೆ ಖುಷಿಯಾಗಿ ಮಾಡ್ತಾನೆ, ಜನರು ಆಬ್ವಿಯಸ್ ಅವನಿಗೆ ಸಹಾಯ ಮಾಡ್ತಾರೆ. ಆಗ ಇದಾದ್ರೆ ಲಾಸ್ಟ್ಗೆ ನಂದು ಕೂಡ ಈ ಹಸ್ತಿನಾಪುರ ಕೂಡ ಹೋಗ್ತದೆ. ಹಾಗಾಗಿ ಅವರಿಗೂ ಆಕ್ಚುಲಿ ಒಮ್ಮೆ ಯೋಚನೆ ಮಾಡಿದ ಕೊಡುವಂತ, ಮತ್ತೆ ಅವ ಅದನ್ನು ಬಿಟ್ಟು ನೋಡಿ. ಇದು ಸ್ಟ್ರಾಟಜಿ, ಇದು ಪೊಲಿಟಿಕಲ್ ಸ್ಟ್ರಾಟಜಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಪೊಲಿಟಿಕ್ಸ್ ಅಲ್ಲಿ ಇದು ಮಾಡ್ತಾರೆ. ತುಂಬಾ ಮಂದಿ ಒಳ್ಳೆಯವರು ಇದ್ದಾರೆ, ಅವರಿಗೆ ಚಾನ್ಸೇ ಕೊಡುವುದಿಲ್ಲ. ಯಾಕೆಂದ್ರೆ ಅವನಿಗೆ ಆಗ್ತದೆ, ಇವ ಒಳ್ಳೆಯವ, ಇದು ಮಾಡಿದ ಮತ್ತು ನಾವೇ ಸೈಡ್ ಲೈನ್ ಆಗ್ತೇನೆ, ಇವನೇ ಇದಾಗ್ತಾನೆ, ಅದು ಕೊಡುವುದಿಲ್ಲ. ಅದೇ ರೀತಿ ಇಲ್ಲಿ ಮೋಹ ಅಂದ್ರೆ ದುರ್ಯೋಧನ, ಬೇಕು 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 ಅವೆಲ್ಲ 5 ಹಳ್ಳಿ ಅಂತ ಒಂದು ತುಂಡು ಜಾಗ ಕೊಡುವುದಿಲ್ಲ ಅವರಿಗೆ, ಅಂದ್ರೆ ಎಲ್ಲ ಅವನಿಗೆ ಬೇಕು. ಕುರುವಂಶಜನಾದ ಅರ್ಜುನನೇ ತಮೋಗುಣ ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತದೆ. ತಮೋಗುಣ ಅಂದ್ರೆ ಇದೆ, ಕತ್ತಲು, ಜಡ, ಹುಚ್ಚು. ನೋಡಿ ಇವ ನೋಡಿ ಎಷ್ಟು ಒಳ್ಳೆ ಹುಡುಗ, ಆದ್ರೆ ಅಡಿಕ್ಟ್, ಗಾಂಜಾ. ನೀವು ಗೋವಾದಲ್ಲಿದ್ದಾರೆ, ಇಲ್ಲಿ ಕೂಡ ಇದ್ದಾರೆ ತುಂಬಾ ಮಂದಿ. ಅಂದ್ರೆ ಗೋವಾದಲ್ಲಿ ಅಂದ್ರೆ ಪಬ್ ಉಂಟದು, ಇಲ್ಲಿ ಅಷ್ಟಿಲ್ಲ. ಅಲ್ಲಿ ಎಂತ ಮಾಡ್ತಾರೆ ಅವರು? ರಾತ್ರಿ ಸಂಜೆ 6 ಗಂಟೆಗೆ ತೆಗುವಂಥದ್ದು ಅದು, ಯಾವುದು ವೈಟ್ ಆಗ್ಲಿ ಈ ಅಫೀಮ್ ಇದನ್ನೆಲ್ಲ ತೆಗಿತಾರೆ. ಹಾಗಾಗಿ ಇಂಜೆಕ್ಟ್ ಮಾಡೋದೆಲ್ಲ ಮಾಡ್ತಾರೆ. 6 ಗಂಟೆ ತೆಗೆದು ಅದರ ಪವರ್ ಎಂತಂದ್ರೆ 12 ಗಂಟೆ, ಬೆಳಿಗ್ಗೆ 6 ಗಂಟೆ ತನಕ ಇರ್ತದೆ ಪವರ್, ಸಂಜೆ 6 ಗಂಟೆ ತೆಗೆದು ಮತ್ತೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಆ ಮ್ಯೂಸಿಕ್ ಅಂತಂದ್ರೆ ಮ್ಯೂಸಿಕ್ ಅವರಿಗೆ ಅದು ಕೇಳ್ತಾ ಇರ್ಬೇಕು, ಆಗ ಅವರು ನಾವು ಟ್ರಾನ್ಸ್ಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಆ ಬೆಳಿಗ್ಗೆ ಎದ್ದು ಮೆಂಟಲ್ ತರ ಆಗ್ತಾನೆ. 6 ಗಂಟೆ ತನಕ ಹೀಗೆ ಇರ್ತಾನೆ, ತಲೆಯಲ್ಲಿ ಹೀಗೆ ಮಾಡ್ತಾ ಇರ್ತಾನೆ, 6 ಗಂಟೆಗೆ ಮೆಂಟಲ್ ತರ ಆಗ್ತಾನೆ. ಹಾಗಾಗಿ ಇದು ಹುಚ್ಚು, ಅನ್ನೆಸರಿ ನಾವು ನಮ್ಮ ದೇಹವನ್ನು ನಾವೇ ನಾಶ ಮಾಡುವಂಥದ್ದು. ಸತ್ವಗುಣದ ಮನುಷ್ಯ ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕವನ್ನು ತಲುಪುತ್ತಾನೆ. ಇದಕ್ಕೆ ಉದಾಹರಣೆ ಇಲ್ಲಿ ನೋಡಿ, ನಾರದ ಮುನಿ ಎಂತ ಮಾಡ್ತಾರೆ? ಇದು ದಕ್ಷನ ಮಕ್ಕಳು. ದಕ್ಷನ ಮಕ್ಕಳಿಗೆ ಅಂದ್ರೆ ದಕ್ಷನಿಗೆ ಈ ಪ್ರೊಜಿನ್ ಕ್ರಿಯೇಟ್ ಮಾಡ್ಲಿಕ್ಕೆ ಬ್ರಹ್ಮ ಹೇಳ್ತಾನೆ. ಫಸ್ಟ್ಗೆ 10,000 ಮಕ್ಕಳನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ಅವರನ್ನು ಸೃಷ್ಟಿ ಮಾಡಿದ ಯಾಕೆ? ಅವರೆಲ್ಲ ಗೃಹಸ್ಥ ಆಗ್ಬೇಕಂತ. ಆದ್ರೆ ಈಗ ಹೇಗಂದ್ರೆ ಶಾಸ್ತ್ರದಲ್ಲಿ ಫಸ್ಟ್ 25 ವರ್ಷ ಬ್ರಹ್ಮಚಾರಿ, ಮತ್ತೆ 25 ವರ್ಷ ಗೃಹಸ್ಥ, ಮತ್ತೆ ವಾನಪ್ರಸ್ಥ, ಮತ್ತೆ ಸನ್ಯಾಸ. ಈಗ ನಮಗೆ ಗೃಹಸ್ಥ ಆಶ್ರಮ ಹೋಗ್ಲಿಕ್ಕೆ ಇಚ್ಛೆ ಇಲ್ಲದಿದ್ರೆ ಅಂತಂದ್ರೆ ನಮ್ಮನ್ನು ಗುರುಕುಲ ಕಳಿಸುವಂಥದ್ದು 5 ವರ್ಷ ಆದ್ಮೇಲೆ, ಮತ್ತೆ 25 ವರ್ಷ ಗುರುಕುಲದಲ್ಲಿ ಇರ್ತೇವೆ. ಮತ್ತೆ ಗುರು ಡಿಸೈಡ್ ಮಾಡುವಂಥದ್ದು ಎಂತಂದ್ರೆ ನಮಗೆ ಬ್ರಾಹ್ಮಣ ಕ್ವಾಲಿಟಿ ಬ್ರಾಹ್ಮಣ, ಕ್ಷತ್ರಿಯ ಆದ್ರೆ ಕ್ಷತ್ರಿಯ, ವೈಶ್ಯ ಆದ್ರೆ ವೈಶ್ಯ, ಶೂದ್ರ ಶೂದ್ರ. ಲಾಸ್ಟಿಗೆ ಅಲ್ಲಿ ನಮ್ಗೆ ಗುರು ನೋಡ್ತಾನೆ, ಇವನಿಗೆ ಅಂದ್ರೆ ಒಳ್ಳೆ ಬ್ರಹ್ಮಚಾರಿ ಇದ್ರೆ ಹೇಳ್ತಾನೆ ನೀನು ಸನ್ಯಾಸಿ ಆಗ ಅಂತ. ಅಂದ್ರೆ ಅವನಿಗೆ ಸ್ವಲ್ಪ ಇಚ್ಛೆ ಇದ್ರೆ ಬ್ರಹ್ಮಚಾರಿಯಲ್ಲಿ ಸ್ವಲ್ಪ ನೋಡ್ತಾನೆ, ಅಂದ್ರೆ ಮದುವೆ ಆಗೋದು ಇಚ್ಛೆ, ಗೃಹಸ್ಥ ಆಗುವ ಅಂತ ಹೇಳ್ತಾನೆ. ಹಾಗಾಗಿ ಬ್ರಹ್ಮಚಾರಿ ಆದ್ಮೇಲೆ ಸನ್ಯಾಸಿ ಕೊಡ್ಬೋದು. ಆದ್ರೆ ಗೃಹಸ್ಥ ಯಾರೇ ಹೋಗ್ತಾನೆ, ಅವ ಗೃಹಸ್ಥ ಆಗಿ ವಾನಪ್ರಸ್ಥ ಅಂದ್ರೆ ಅಂತ ಗೃಹಸ್ಥ 50 ವರ್ಷ ಆಗುವಾಗ ಈ ನಮ್ಮ ಹೆಂಡತಿ ಮಕ್ಕಳದು ನಾವು ಬಿಟ್ಟು ಹೆಂಡತಿಯನ್ನು ಒಟ್ಟಿಗೆ ಇರುವಂಥದ್ದು ವಾನಪ್ರಸ್ಥ. ಆದ್ರೆ ಡಿಟ್ಯಾಚ್ ಆಗಿರುವಂಥದ್ದು ಅದು, ಯಾಕೆಂದ್ರೆ ಸನ್ಯಾಸ ಲೈಫಲ್ಲಿ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಮತ್ತೆ ವಾನಪ್ರಸ್ಥದಲ್ಲಿ ಆದ್ಮೇಲೆ ಸನ್ಯಾಸಗೊಳಗ ಆ ಹೆಂಡತಿಯನ್ನು ಮಗನಿಗೆ ಜವಾಬ್ದಾರಿ ಕೊಡುವಂಥದ್ದು ಅವು ಬರುವಂಥ, ಆಗ ಅವಳು ಕೂಡ ಸ್ಟ್ರಾಂಗ್ ಆಗಿರ್ತಾರೆ. ಈ ರೀತಿ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಫೈನಲಿ ಅಂತ ಅಂದ್ರೆ ನಾವು ಸಾಯುವ ಮುಂಚೆ ನಾವು ಇದರಿಂದ ಹೊರಗೆ ಬಂದಿರ್ಬೇಕು. ಯಾವುದು? ನಾನು ನನ್ನದು, ಮೀ ಅಂಡ್ ಮೈ. ನಾನು, ಇದು ನನ್ನ ಗಂಡ, ಇದು ನನ್ನ ಮಗಳು, ಇದೆಲ್ಲ ನಾವು ಹೊರಗೆ ಬರಬೇಕು. ಸಾಯುವಾಗ ಅದು ನಮಗೆ ಇರಬಾರ್ದು. ಹಾಗಾಗಿ ಇದನ್ನು ಮಾಡಿದ್ರು. ಯಾವುದು? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ.
ಹಾಗಾಗಿ ಇಲ್ಲಿ ಇವರು ಎಂತಾಗ್ತದೆ, ಇವರನ್ನು ನಾರದ ಮುನಿ ಭೇಟಿ ಆಗ್ತಾರೆ. ನಾರದ ಮುನಿ ಎಂತ ಮಾಡ್ತಾರೆ, ಅವರಿಗೆ ಕೃಷ್ಣ ಭಜನೆ ಕೊಡ್ತಾರೆ. ಮತ್ತೆ 10,000 ಮಕ್ಕಳು ಕೂಡ ದಕ್ಷಿಣ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ ನಮಗೆ ಗೃಹಸ್ಥ ಆಗ್ಲಿಕ್ಕೆ ಇಚ್ಛೆ ಇಲ್ಲ. ನೋಡಿ, ನಾರದ ಮುನಿಯಿಂದ ಯಾರಾದರೂ ಶಿಕ್ಷಣ ಪಡೆದ್ರೆ ಅವ್ರು ಹಾಗೆ, ಯಾಕಂದ್ರೆ ಶುದ್ಧ ಭಕ್ತರು. ದಕ್ಷ ಕೇಳ್ತಾರೆ, ನಿಮ್ಗೆ ಯಾರು ಇದು ಕಳಿಸಿದ್ದು? ನಾರದ ಮುನಿ. ಅವನು ಸಿಟ್ಟು ಬರ್ತದೆ. ಮತ್ತೆ 1,000 ಮಕ್ಕಳು ನೋಟಿಸ್ತಾನೆ, ಅವ್ರನ್ನು ಕೂಡ ಕಳಿಸ್ತಾನೆ. ಯಾಕೆ ಹಿಂದಿನ ಕಾಲದಲ್ಲಿ ಈಗ ಆ ಥರ ನಮ್ದು ಯಾವುದು ಬೇಬಿ ಸಿಟ್ಟಿಂಗ್, ನರ್ಸರಿ, LKG ಅದೆಲ್ಲ ಇಲ್ಲ, ಅಂದ್ರೆ ಗುರುಕುಲ. ಹಾಗಾಗಿ ಅವರನ್ನು ಕೂಡ ನಾರದ ಮುನಿ ಬಿಡುವುದಿಲ್ಲ, ಅವರಿಗೆ ಕೂಡ ಕೃಷ್ಣ ಭಜನೆ ಕೊಡ್ತಾನೆ. ಅವ್ರು ಕೂಡ ಹೇಳ್ತಾರೆ ನಾವು ಗೃಹಸ್ಥ ಆಗುವುದಿಲ್ಲ, ನಾವು ಸನ್ಯಾಸ ಆಗ್ತೇವೆ. ಹಾಗಾಗಿ ಕಡೆಗೆ ಎಂತ ಆಗ್ತದೆ, ಕಡೆಗೆ ದಕ್ಷ ಸಿಟ್ಟು ಬಂದು ನಾರದ ಮುನಿಗೆ ಶಾಪ ಕೊಡ್ತಾನೆ. ನೀವು ಒಂದು ಜಾಗದಲ್ಲಿ 3 ದಿವಸಗಳ ಜಾಸ್ತಿ ಇರಬಾರ್ದು. ನಾರದ ಮುನಿ ಅದನ್ನು ಸ್ವೀಕರಿಸ್ತಾರೆ. ಹಾಗಾಗಿ ನೋಡಿ, ನಾರದ ಮುನಿ ಯಾರಿಗೆಲ್ಲ ಪ್ರಚಾರ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗುವಂಥದ್ದು. ನೀವು ಎಣಿಸಿ ಅವ್ರದ್ದು ಎಷ್ಟು ಭಕ್ತಿ ಇರ್ಬೋದು ಅಂತ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆಯ ಕರ್ಮಗಳಲ್ಲಿ ತೊಡಗಿರುವ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದ ಮನುಷ್ಯ ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ನೋಡಿ, ರಜೋಗುಣದಲ್ಲಿ ಫಲಾಪೇಕ್ಷೆ ಇರುವ ವಾಪಸ್ ಇಲ್ಲೇ ಹುಡ್ತಾನೆ ಅಂತ. ಹೇಗಂದ್ರೆ ಪ್ರಭು ಹೇಳ್ತಾರೆ, ಈಗ ಕೆಲವೊಮ್ಮೆ ಎಂತ ಆಗ್ತದೆ, ಈ ಮನೆಯಲ್ಲಿ ನಾವು ತುಂಬಾ ಅಟ್ಯಾಚ್ ಆಗಿರ್ತೇವೆ. ಇದು ನನ್ನ ಮನೆ, ಇದು ನನ್ನ ಮನೆ. ಪ್ರಭು ಹೇಳ್ತಾರೆ, ಸಾಯುವಾಗ ಆ ಮನೆಯಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಇದ್ರೆ ಆ ಮನೆಯಲ್ಲಿ ಒಂದು ಕಾಕ್ರೋಚ್ ಇಲ್ಲದ್ರೆ ಇಲಿ ಆಗ್ತೇವೆ ಅಂತ ಪ್ರಭು ಹೇಳುವಂಥದ್ದು. ಹಾಗಾಗಿ ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷ ಕರ್ಮಗಳಲ್ಲಿ ತೊಡಗಿರೋ ಮಧ್ಯೆ ಹುಡ್ತಾನೆ, ಅಂದ್ರೆ ವಾಪಸ್ ಇಲ್ಲೇ ಹುಡ್ತಾನೆ, ಎಂಥದ್ದು ಅವನಿಗೆ ಸಿಗ್ಬೋದು. ತಮಗುಣದಲ್ಲಿ ಸತ್ರವ ಪ್ರಾಣಿವಾಗ್ತಾನೆ ನೆಕ್ಸ್ಟ್ ಲೈಫ್. ಕರ್ಮಣ ಸುಕೃಷಾಯು ಸಾತ್ವಿಕಂ ನಿರ್ಮಲಂ ಫಲಂ, ರಜಸಸ್ತು ಫಲಂ ದುಃಖಂ, ಅಜ್ಞಾನಂ ತಮಸಾ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳ್ತಾರೆ. ಆದ್ರೆ ರಜೋಗುಣದಲ್ಲಿ ಮಾಡಿದ ಕೆಲಸ ದುಃಖ ಬರ್ತದೆ, ತಮಗುಣದಲ್ಲಿ ಮಾಡಿದ ಕೆಲಸವು ಅಜ್ಞಾನ ಬರುತ್ತದೆ. ಈಗ ನೋಡಿ, ಇದು ದೇವಸ್ಥಾನ, ಇದು ಸತ್ವಗುಣ. ಈಗ ಇಲ್ಲಿ ನೋಡಿ ಸ್ಲಮ್ ಏರಿಯಾ, ಹತ್ತಿರ ಮನೆ, ಇದು ರಜೋಗುಣ. ಮತ್ತೆ ಇಲ್ಲಿ ನೋಡಿ ಹೊರಗೆ ಬರಲಿಕ್ಕೆ ದಾರಿ ಇಲ್ಲ, ಇದು ತಮೋಗುಣ. ಸತ್ವಗುಣದಿಂದ ನಿಜವಾದ ಜ್ಞಾನ ಬೆಳೆಯುತ್ತದೆ, ರಜೋಗುಣದಿಂದ ಲೋಭ ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ ಮತ್ತು ಮೂರ್ಖದ ಹೆಚ್ಚು ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತದೆ. ಸತ್ವಗುಣದಿಂದ ಜ್ಞಾನ, ರಜೋಗುಣದಿಂದ ಲೋಭ, ತಮಗುಣದಿಂದ ಹುಚ್ಚು. ನೋಡಿ, ಮುಖ ನೋಡಿ, ಪ್ರಭು ಹೇಳ್ತಾರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಮುಖದಲ್ಲಿ ಗೊತ್ತಾಗ್ತದೆ ಯಾವ ಗುಣದಲ್ಲಿದ್ದಾನೆ. ನೋಡಿ, ಸತ್ವಗುಣದಲ್ಲಿದ್ದಾನೆ, ರಜೋಗುಣದಲ್ಲಿ, ತಮಗುಣದಲ್ಲಿ. ನೋಡಿ, ಸತ್ವಗುಣ, ರಜೋಗುಣ, ತಮಗುಣ. ನೋಡಿ, ಆಕ್ಚುಲಿ ರಾಕ್ಷಸನಾಗಿದ್ದಾನೆ. ಆಕ್ಚುಲಿ ಪ್ರಭು ಹೇಳುವಂಥದ್ದು, ಈಗ ನಾವು ನಮ್ದು ಐಬ್ರೋ ಶೇಪ್, ಇದು ಐಬ್ರೋ ಉಂಟಲ್ಲ, ಇದನ್ನು ನಾವು ಶೇವ್ ಮಾಡಿದ್ರೆ ನಾವು ರಾಕ್ಷಸಾಗಿ ಕಾಣ್ತೇವೆ ಅಂತೆ. ಅದು ನಾವು ಕನ್ನಡಿ ಎದುರು ನಾನು ಚಂದ ಇದ್ದೇನೆ, ಡ್ರೆಸ್ ಮಾಡಿ ಮೇಕಪ್ ಎಲ್ಲ ಮಾಡ್ತೇವೆ, ಚಂದ ಕೃಷ್ಣ, ನಾವು ಚಂದ ಅಲ್ಲ. ನೋಡಿ, ಇಲ್ಲಿ ನೋಡಿ ಹೇಗೆ ಕಾಣ್ತಾನೆ, ಸೇಮ್ ರಾಕ್ಷಸ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ, ಜಗಣೆ ಗುಣವೃತ್ತಿಷ್ಟ ಅದೋ ಗಚ್ಚಂತಿ ತಾಮಸ. ಸತ್ವಗುಣದಲ್ಲಿರುವ ಕ್ರಮೇಣ ಊರ್ಧ್ವಲೋಕ ಇರುವವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕಲೋಕಕ್ಕೆ ಇಳಿಯುತ್ತಾರೆ. ಸತ್ವಗುಣದವರು ಊರ್ಧ್ವಲೋಕ ಅಂದ್ರೆ ಸ್ವರ್ಗಲೋಕ, ಈ ಉನ್ನತ ಲೋಕಕ್ಕೆ ಹೋಗ್ತಾರೆ. ಆದ್ರೆ ಅವರಿಗೆ ಕೂಡ ಜನ್ಮ ವಿಚಾರಾವಧಿ ಉಂಟು. ಅವರಲ್ಲಿ ಟೈಮ್ ಮುಗಿದ ಕೂಡಲೇ ಮತ್ತೆ ಅವರು ಇಲ್ಲಿ ಬರಲೇಬೇಕು. ಹಾಗೆ ಒಳ್ಳೆ ಪ್ರಪೋಸಲ್ ಅಲ್ಲ ಅದು ಊರ್ಧ್ವಲೋಕ. ರಜೋಗುಣದವರು ಭೂಲೋಕ ಮತ್ತೆ ಇಲ್ಲಿ ಹುಟ್ಟುತ್ತಾರೆ. ಅಸಹ್ಯಕರ ತಾಮಸ ಗುಣದವರು ನರಕಲೋಕಕ್ಕೆ ಹೋಗ್ತಾರೆ. ನೋಡಿ, ಇದು ಸತ್ಯಲೋಕ, ತಪಲೋಕ, ಜನಲೋಕ. ನೋಡಿ, ಇದು ಈ 3 ಲೋಕ ತುಂಬಾ ಅಂದ್ರೆ ಅವರೆಲ್ಲ ತುಂಬಾ ಸಾತ್ವಿಕ, ಅಂದ್ರೆ ಎಲ್ಲ ಒಳ್ಳೆಯವರು ಇರುವಂಥದ್ದು ಈ ಲೋಕದಲ್ಲಿ. ಅಂದ್ರೆ 3 ಅಂದ್ರೆ ಅವರು ಇಲ್ಲಿ, ಅದು ಕೂಡ ಮೆಟೀರಿಯಲ್ ವರ್ಲ್ಡ್. ಇಲ್ಲಿ ಅವರು ಆದ ನೆಕ್ಸ್ಟ್ ಅವರು ಹೋಗ್ತಾರಂತೆ ಕೃಷ್ಣ ಧಾಮಕ್ಕೆ. ಅಲ್ಲಿಂದ ಮಹರ್ಲೋಕ, ಸ್ವರ್ಗಲೋಕ, ಭೂವರ್ಲೋಕ, ಭೂಲೋಕ. ನಾವು ಇಲ್ಲಿ ಭೂಲೋಕದಲ್ಲಿದ್ದೇವೆ. ಇದು ಆತಲ, ವಿತಲ, ಸೂತಲ, ತಲತಲ, ಮಹಾತಲ, ರಾಸತಲ. ರಜೋಗುಣದ ಸತ್ವ ಇಲ್ಲಿ ಇರ್ತಾನೆ, ಮತ್ತೆ ಸತ್ವಗುಣದವ ಇಲ್ಲಿ ಮೇಲಿನ ಲೋಕಕ್ಕೆ ಹೋಗ್ತಾನೆ. ಮತ್ತೆ ಇದು ಯಾವುದು ನರಕಲೋಕ ಇಲ್ಲಿ ಉಂಟು, ಪಿತೃಲೋಕ ಆದ್ಮೇಲೆ ನರಕಲೋಕ. ತಮಗುಣದವ ಇಲ್ಲಿ ಹೋಗ್ತಾನೆ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲಿ ಬೇರೆ ಕರ್ತವ್ಯವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲಾ ಗುಣಗಳಿಗೆ ಅತೀತನವಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ನೋಡಿ, ಕೃಷ್ಣ ಈ ಗುಣಗಳ ಅತೀತ, ಇದನ್ನು ಅರ್ಥ ಮಾಡಬೇಕು. ಗುಣಾತೀತ ಕೃಷ್ಣ. ದೇಹಧಾರಿಯ ಜೀವಿಯು ಐಕ ದೇಹದೊಂದಿಗೆ ಸಹಯೋಗ ಇರುವ ಈ 3 ಗುಣಗಳನ್ನು ಮೀರಬಲವನ್ನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳನ್ನು ಬಿಡುಗಡೆ ಹೊಂದಿ ಈ ಜನ್ಮದ ಅಮೃತವನ್ನು ಸವಿಯುತ್ತಾನೆ.
ಮೂರು ಗುಣಗಳನ್ನು ನಾವು ಮೀರ್ಬೇಕು. ಆಗ ನಮಗೆ ಜನ್ಮ ಮೃತ್ಯು ವ್ಯಾಧಿ ಇಲ್ಲ. ಮತ್ತೆ ಈ ಜನ್ಮದಲ್ಲಿ ಅಮೃತವನ್ನು ಸವಿತಾನೆ. ಅರ್ಜುನ ಪ್ರಶ್ನಿಸಿದನು, ಪ್ರಿಯ ಪ್ರಭುವೆ, ಈ ಗುಣಗಳು ಮೀರಿದ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳು ಮೀರುತ್ತಾನೆ? ನೋಡಿ, ಇವನ ಲಕ್ಷಣ ಕೇಳುತ್ತಾನೆ, ಗುಣಗಳು ಮೀರಿದವನು. ಒಳ್ಳೆ ಪ್ರಶ್ನೆ ಇದು. ಅದಕ್ಕೆ ಇಲ್ಲಿ ವಾಪಸ್ ನೋಡಿ ನಾರದ ಮುನಿ. ಪ್ರಭುದಲ್ಲಿ ನಾರದ ಮುನಿ ಇಸ್ ರಿಯಲ್ ಹೀರೋ. ದೇವತಾ ಪರಮಪುರುಷನು ಹೀಗೆ ಅಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನು ದ್ವೇಷಿಸುವುದಿಲ್ಲ, ಅವನು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾಂತಕವಾಗಿ ಇರುತ್ತಾನೆ. ಗುಣಗಳು ಮಾತ್ರ ಕೆಲಸ ಮಾಡುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಸಿಗೆ ಉಳಿತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನ ತುಂಡು ಎಲ್ಲವನ್ನು ಸಮದೃಷ್ಟಿಯನ್ನು ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮಯ ಇರುತ್ತಾನೆ. ಹೊಗಳಿಗೆ ತೆಗಳಿಕೆ, ಮಾನ ಅಪಮಾನ ಇವುಗಳ ವಿಷಯ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಕ ಚಟುವಟಿಕೆಗಳನ್ನು ಪರಿಚಯಿಸಿರುತ್ತಾನೆ. ಇದು ಲಕ್ಷಣ. ಅವನು ಬೆಳಕು, ಪ್ರವೃತ್ತಿ, ಮೋಹ ಎಲ್ಲವನ್ನು ಒಂದೇ ರೀತಿ ನೋಡ್ತಾನೆ. ಅದನ್ನು ದ್ವೇಷಿಸುವುದಿಲ್ಲ, ಮರೆಯಾದಾಗ ಅವನು ಬಯಸುವುದಿಲ್ಲ. ಮತ್ತೆಂತ ಗುಣಗಳು ಮಾತ್ರ ಕೆಲಸ ಮಾಡ್ತದೆ ಅಂತ ಎನ್ನುವುದು ಅವನಿಗೆ ಅರ್ಥ ಮಾಡಿಕೊಂಡು ಉದಾಸೀನ. ಮತ್ತೆ ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖ ಒಂದೇ ರೀತಿ ಕಾಣ್ತಾನೆ. ಮತ್ತೆ ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನ ತುಂಡು. ನಮಗೆ ಚಿನ್ನ ತುಂಡು ಬೇಕು, ಕಲ್ಲು ಮತ್ತೆ ಮಣ್ಣು ಬೇಡ ನಮಗೆ. ಒಂದೇ ರೀತಿ ನೋಡ್ತಾನೆ. ಪ್ರಿಯ ಅಪ್ರಿಯಗಳ ಸೇಮ್. ಮತ್ತೆ ಹೊಗಳಿಗೆ ಮತ್ತೆ ತೆಗಳಿಗೆ ಅದನ್ನು ಸೇಮ್ ನೋಡ್ತಾನೆ. ಮಾನ ಮತ್ತು ಅಪಮಾನ ಸೇಮ್ ನೋಡ್ತಾನೆ. ಮಿತ್ರ ಮತ್ತು ಶತ್ರು ಎಲ್ಲರೂ ಅವನಿಗೆ ಮಿತ್ರ, ಶತ್ರು ಇಲ್ಲ. ಈ ರೀತಿ ಇದು ಗುಣಗಳು ಮೀರಿದವನ ಲಕ್ಷಣ. ಮಾಂಸಯೋ ಅವ್ಯಾಭಿಚಾರೇಣ ಭಕ್ತಿಯೋಗೇನ ಸೇವಯೇ ಸಗುಣಾನ್ ಸಮದಿತ್ತೇತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ ಹಂತಕ್ಕೆ ಬರುತ್ತಾನೆ. ನೋಡಿ, ಎಲ್ಲಾ ಸಮಯ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಾವು ನಿರತರಾದರೆ ಈ ಗುಣಗಳನ್ನು ನಾವು ಮೀರಬಹುದು. ಬ್ರಹ್ಮಣೋ ಈ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯು ಇಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ನಿರಾಕಾರ ಬ್ರಹ್ಮ ಅಂದ್ರೆ ಬ್ರಹ್ಮಜ್ಯೋತಿ, ಇದಕ್ಕೆ ಕೂಡ ಕೃಷ್ಣನೇ ಆಧಾರ. ಎಸ್ ಕೃಷ್ಣ.